ಹಾಯ್ ಸ್ವಾತಿ ಅಕ್ಕ. ಅಂಡ್ ವಣಸಾಂಡ ಚಾ ಪರಿಹಾರ ಲೈಕ್ ಡನ್. ಥ್ಯಾಂಕ್ ಯು. ಹಾಯ್ ರವಿಜಿತ್ ಅವರೇ, ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಜೋರು ಗಾಳಿ ಬರ್ತಾ ಇದೆ. ಹೌದಾ ರವಿಜಿತ್ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಾಗೆ ಎಲ್ಲಿಂದ ಲೈವ್ ನೋಡ್ತಿದ್ದೀರಾ? ಚಾ ಇಲ್ಲ, ಹೌದಾ? ಓಕೆ ಓಕೆ, ನಾವು ಆರಾಮಿದ್ದೀವಿ. ಊಟ ಮಾಡಿದ್ರಾ ರವಿಜಿತ್? ಎಂತೆತ್ತು ಸ್ಪೆಷಲ್ ಊಟಕ್ಕೆ? ಸ್ವಾತಿ ಅಕ್ಕನಿಗೆ ಎಂತೆತ್ತು ಸ್ಪೆಷಲ್? ನಿಮ್ಮಲ್ಲಿ ಜೋರು ಗಾಳಿ ಬರ್ತಾ ಇದೆ. ಇಲ್ಲ ಇಲ್ಲ, ಅದು ಫ್ಯಾನ್ ಲಂಡನ್ನಿಂದ. ಹೌದಾ, ಲಂಡನ್ನಿಂದ ನಾನು ಲೈವ್ ನೋಡ್ತಿದ್ದೀರಾ ರವಿಜಿತ್ ಅವರೇ? ಹೌದು. ಪಿಜ್ಜಾ ಬರ್ಗರ್, ಓ ಅದೇ ತಿಂದದ್ದಾ ಪಿಜ್ಜಾ ಬರ್ಗರ್? ಗುಡ್. ಹ್ಞೂ ರೀ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ ನೀವು ಮೊದಲು. ಹಾಗೆ ನನ್ನ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ನನಗೆ ನೀರು ದೋಸೆ ಸಾಂಬಾರು. ಹೌದಾ, ಮಧ್ಯಾಹ್ನಕ್ಕೆ ನೀರು ದೋಸೆ ಸಾಂಬಾರಾ? ನೀವು ಊಟ ಯಾವಾಗ ಮಾಡೋದು? ರಾತ್ರಿಗಾ? ಓಕೆ ರೀ, ಥ್ಯಾಂಕ್ ಯು. ಆರ್ ಡಿ ಬ್ರದರ್, ಹಾಯ್, ಬನ್ನಿ ಬನ್ನಿ ಸಭೆಗೆ. ಹೇಗಿದ್ದೀರಿ? ಊಟ ಎಲ್ಲ ಮಾಡ್ಕೊಂಡು ಬಂದ್ರಾ? ಸೂಪರ್ ಸೂಪರ್, ಥ್ಯಾಂಕ್ ಯು. ಲೈಕ್ ಸಬ್ ಆಗಲೇ ಆಗಿದೆ. ಹೌದಾ, ಥ್ಯಾಂಕ್ ಯು ರವಿ ತೇಜ್ ಅಲ್ಲ, ಸಾರಿ ಸಾರಿ. ಅಕ್ಕ ಹಾಯ್ ಅಂತ ಆರ್ ಡಿ ಬ್ರದರ್. ಹಾಯ್ ಆರ್ ಡಿ ಅಂತ ಸ್ವಾತಿ ಅಕ್ಕ. ಹೌದು ರೀ. ಹೌದಾ, ಓಕೆ ಓಕೆ. ಮತ್ತೆ ಹೇಳಿ, ನಿಮ್ಮೂರ ಕಡೆ ಮಳೆ ಇದೆಯಾ ರವಿ ತೇಜ್ ಅವರೇ, ಸ್ವಾತಿ ಅಕ್ಕ, ಆರ್ ಡಿ ಬ್ರದರ್? ಯಾರ ಊರಲ್ಲಿ ಮಳೆ ಇದೆ? ನಮ್ಮೂರಲ್ಲಿ ಅಂತೂ ಮಳೆ ಇಲ್ಲ. ಇನ್ನೂ ಹತ್ತಿರ ಎಂತ ಮರೆ ಸಾಂಗ್ ಅದು. ನಾನು ಒಬ್ಬಳೇ ಅಂತ, ಅದಕ್ಕೆ ನನಗೆ ಊಟ ಬೇಡ. ಬೆಳಗ್ಗೆದ್ದೇ ದೋಸೆ ತಿಂದೆ. ಹೌದಾ, ನೋ ಅಂತ ಹೇಳ್ತಿದ್ದಾರೆ. ಸ್ವಾತಿಕ ಗುದ್ದುತ್ತಿದ್ದಾರೆ. ಮಳೆ ನಿಂತು ಹೋದ ಮೇಲೆ ಕೊಡೆಯನ್ನು ಮರ್ಚಿಡಿ ಆಯಿತಾ ರವಿತೇಜ್ ಅವರೇ? ಮಳೆ ನಿಂತು ಹೋದರೆ ಕೊಡೆಯನ್ನು ಮರ್ಚಿ. ಆರ್ ಡಿ ಒಣಸಾಂಡ, ಅದು ಸ್ಪೆಷಲ್ಗೆ ಏನೊಂದಿಲ್ಲ ಸ್ವಾತಿ ಅಕ್ಕ. ಬನ್ನಿ ಗೈಸ್, ಹೇಗಿದ್ದೀರಾ? ಬನ್ನಿ ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನಮ್ಮಲ್ಲಿ ಮೋಡ ಕವಿದ ವಾತಾವರಣ. ಹೌದಾ, ವಣಸಾಂಡಕ್ಕ ವೆಜ್ಜೆ. ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ ಕೃಷ್ಣಣ್ಣ. ಎಂತ ನೀವೆಲ್ಲ ನಿದ್ದೆ ಮಾಡಿ ಬಂದದ್ದ? ಊಟ ಮಾಡಿ ನಿದ್ದೆ ಆಗಿ ಬಂದ್ರಲ್ವಾ? ಇರ್ನಾಡೆ ವಣಸ್ಕೇನೊಂದಿಲ್ಲ ಇರ್ತಲ್ಲ ಆರ್ ಡಿ ಬ್ರದರ್, ಏರೈಕೇನೊಂದಿಲ್ಲ ಸ್ವಾತಿ ಆಗ್ತದ. ಓ ಪ್ರಿಯತಮೆ ಕರುಣೆಯ ತೋರೆಯ, ಅದನ್ನು ಸಾಂಗ್ ಹಾಡಿ ಹಾಕ್ತೇನೆ ಆಯಿತಾ? ಹಾಯ್ ಕೃಷ್ಣ ಬ್ರೋ ಅಂತ ಸ್ವಾತಿ ಅಕ್ಕ. ಆಂಡ್ ಆರ್ ಡಿ ಪನಂದ್ಲೇರು ಸ್ವಾತಿ ಅಕ್ಕ. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಅತಿ ಅಲ್ಪ ಅರ್ಶಿನ ಲೈವ್ ಓದಿತ್ತೆ. ಅವ್ರನ್ನ ಲೈವ್ ಒಂದಿತ್ತಡ. ಯಾವ ಊರು ನಿಮ್ಮದು? ನನ್ನ ಊರು ಕಾರ್ಕಳ, ಉಡುಪಿ ಕಾರ್ಕಳ. ನಿಮ್ಮದು ಊರು ಯಾವುದು? ನೀವು ಹೇಳಿದ್ದೆ ಅಂತ ಊರು? ಲಂಡನ್ ಅಂತ ಹೇಳಿದ್ರಲ್ವ, ನಿಜನಾ? ಸೂಪರ್ ಸೂಪರ್ ಅಂತ ಸ್ವಾತಿ ಅಕ್ಕ, ಥ್ಯಾಂಕ್ ಯು. ಹಾಯ್ ಕವಿತಕ್ಕ ಅಂತ ಕೃಷ್ಣಣ್ಣ. ನೋಡಿ ಕವಿತಕ್ಕ, ನಿಮ್ಮಲ್ಲಿ ಮಾತಾಡ್ತಿದ್ದಾರೆ ಕೃಷ್ಣಣ್ಣ, ಗುಡ್ ಅಂತ ಹೇಳ್ತಿದ್ದಾರೆ. ಹ್ಞೂ ರೀ, ಲಂಡನ್ನಿಂದ ನನ್ನ ಲೈವ್ ನೋಡುತ್ತಿರುವ ರವಿತೇಜ್ ಅವರಿಗೆ ಧನ್ಯವಾದಗಳು. ಸೂಪರ್ ಸೂಪರ್ ಅಂತ ಸ್ವಾತಿ ಅಕ್ಕ. ಹಾಯ್ ಮುದ್ದುಲಿ ಅಂತ. ನೂರು ಅವರು ಬಂದರು. ಬನ್ನಿ ಬನ್ನಿ ನೂರು. ಊಟ ಮತ್ತು ಚಾ ಎಲ್ಲ ಕುಡಿದು ಬಂದ್ರ? ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಹಾಯ್ ಮುದ್ದು ಅಕ್ಕ ಅಂತ ನೂರು.
ಹಾಯ್ ನೂರ್ ಅಂತ ಸ್ವಾತ್ಯಕ್ಕ. ನೂರಿಗೆ ಗುದ್ದುತ್ತಿದ್ದಾರೆ ನೋಡಿ ಸ್ವಾತ್ಯಕ್ಕ. ಊಟ ಆಯ್ತಾ? ಊಟ ಆಗಿದೆ. ಊಟ ಆಗಿ ಎಷ್ಟು ಒಂದು ಈಗ ಎಷ್ಟು ಗಂಟೆ ಆಯಿತು? 3:30 ಆಯ್ತಲ್ಲ, ಆಗ ಊಟ ಆಗಿದೆ. ಬೇಗ ಬೇಗ ಬನ್ನಿ ಜನರೇ, ಐಸ್ ಕ್ರೀಮ್ ಇದೆ ಅಂತ ಹೇಳ್ತಿದ್ದಾರೆ. ಹೌದು, ಐಸ್ ಕ್ರೀಮ್ ಬೇಕಾ? ಮುದ್ದು ಅಕ್ಕ ಅಂತ ನಗ್ತಾ ಇದ್ದಾರೆ ನೂರು. ಬಂದವರ ಹಾಗೆ ಲೈಕ್ ಕೊಡಿ, ಕಮೆಂಟ್ ಹಾಕಿ. ಅಲ್ಪ ತೆಲ್ತು ಸಾಕದು ಬೋಡು ಅಂದ ದಾದೆ ವಿಷಯ ತೆಲುಪು ನಂಚಿತ್ನ ಎಂಕ್ಲೆಗ್ಲ ಪಂಡ ಎಂಕಲ್ಲ ತೆಲುಪು. ಮುದ್ದು ಅಕ್ಕ, ನನಗೆ ಐಸ್ ಕ್ರೀಮ್ ಇಲ್ಲ ಏನು, ನೀವು ಲೇಟ್ ಬಂದದಲ್ಲ ಅದಕ್ಕೆ ಐಸ್ ಕ್ರೀಮ್ ಇಲ್ಲ ನೀವು. ಹೌದು ರೀ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಸೂಪರ್ ಸೂಪರ್, ಥ್ಯಾಂಕ್ ಯು ಕೃಷ್ಣಣ್ಣ. ಕೃಷ್ಣಣ್ಣ ಎಂತೆತ್ತು ಇವತ್ತು ಸ್ಪೆಷಲ್? ನೂರು ನಿಮಗೆ ಎಂತೆತ್ತು ಸ್ಪೆಷಲ್? ಮುದ್ದೂರಿ ನೀವು ಮೆಸೇಜ್ನೇ ಮಾಡ್ತಿರಲ್ಲ. ನಿಮ್ಮದು ಮೆಸೇಜ್ ಬಂದರೆ ಮಾಡ್ಬೋದು, ನಿಮ್ಮದು ಮೆಸೇಜೇ ಬರ್ತಿಲ್ಲ, ಹೇಗೆ ಮಾಡೋದು ನೋಡು. ನೀವು ಎಂತ ಮಾತಾಡೋದು? ಮುದ್ದು ಅಕ್ಕ ಲೈವ್ ಮಾಡಿದ್ರು, ಅವರು ಲೈವ್ ಮಾಡಿ ಆಗಿತ್ತು. ಅವರು ಇರುವೆ ಎಲ್ಲ ತೋರಿಸಿದ್ರು ಆಯ್ತಾ, ಇರುವೆ ಹೇಗೆ ಇರ್ತದೆ. ಅರೆ ಬೇಗ ಪೆಲಕಾಯಿ ಇದೆ. ಹೌದು, ಪೆಲಕಾಯಿ ಇದೆ. ಲೈಕ್ ಕೊಡದವ್ರು ಲೈಕ್ ಕೊಡಿ. ಮೆಸೇಜ್ ಮಾಡಿದ್ದೆ ಮಾರಾಯ್ತು. ಇಲ್ಲ, ನಿಮ್ಮದು ಮೆಸೇಜೇ ಬಂದಿಲ್ಲ. ನೀವು ಯಾರಿಗೆ ಮೆಸೇಜ್ ಮಾಡಿದ್ದೀರಿ ನೋಡಿ ಒಮ್ಮೆ. ನೂರು ನಿಮ್ಮ ಮಂಡಿಗೆ ಕೊಡ್ತೀನಿ ಅಲ್ವಾ ಸ್ವಾತ್ಯಕ್ಕ? ಗುದ್ದಿ ಅವರ ಮಂಡಿಗೆ. ಮುದ್ದು ಅಕ್ಕ, ಊಟ ಏನು ಮಾಡಿದ್ರಿ ಅಂತ ಕೇಳ್ತಿದ್ದಾರೆ ನೂರು. ಯಾಕೆ ಮುದ್ದು ಅಕ್ಕ? ಮತ್ತೆಂತ ಅವ್ರು ಲೈವ್ ಮಾಡಿದ್ರು, ನೀವೇ ಹೋಗ್ತಿಲ್ಲ ಯಾಕೆ? ಸ್ಪೆಷಲ್ ದಾಲೇಜಿ ಅಂದೆ. ಕುಕ್ಕುಡು ರಡ್ಡು ಉಂಡರೆ ಕೃಷ್ಣಣ್ಣ. ಬನ್ನಿ ಜನರೇ ಬನ್ನಿ. ಮಂಡೆಗೆ 4 ಕೊಡಿ ಮುದ್ದು ಅಕ್ಕ ಅಂತ ಹೇಳ್ತಿದ್ದಾರೆ ನೂರು. ಕೊಡ್ತಾರೆ ಈಗ ನೋಡಿ, ಕೊಡ್ತಾರೆ. ಯಾರು ಲೈಕ್ ಕೊಟ್ಟಿಲ್ಲ? 100 ಲೈಕ್ ಕೊಟ್ರಾ? ಮುದ್ದುಲಿಗೆ 4 ಕೊಡಿ ಎಂದಿನಂತೆ. ಹೌದಾ? ನಾನು ಲೈವ್ ಮಾಡಿದ್ದೆ ಗೊತ್ತಾ, ನೀವು ಬರಲಿಲ್ಲ. ಮತ್ತೆ ಮುದ್ದು ಅಕ್ಕ ಲೈವ್ ಮಾಡಿಲ್ವಾ ಅಂತ ಕೇಳ್ತೀರಾ ಅಲ್ವಾ ಅಕ್ಕ? ಅದು ಎಂತ ಡಬ್ಬ ಕ್ವಶನ್? ನೂರು ಲೈಕ್ ಡನ್ ಅಂತ ಗೊಂಬೆ ಕೊಡ್ತಿದ್ದಾರೆ. ಥ್ಯಾಂಕ್ ಯು ನೂರು. ಓ ಹೌದಾ ಮುದ್ದು ಅಕ್ಕ ಅಂತ ನೂರು. ವಿಜಯ್ ವಿಜ್ಜು ಅವರೇ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಟೀ ಕುಡಿದ್ರಾ? ಕುಕ್ಕುಡು 10 ಬಟ್ಟಾಡುಣ್ಣಿ ಅಂದ. ಹಾಯ್ ಮುದ್ದು ಅಂತ ಸಚಿನ್. ಹಾಯ್ ಹಾಯ್, ಹೇಗಿದ್ದೀರಿ ಸಚಿನ್? ಊಟ ಮಾಡಿದ್ರಾ ಸಚಿನ್? ಸ್ವಾತ್ಯಕ್ಕ ನಗ್ತಾ ಇದ್ದಾರೆ. ಇವತ್ತು ಒಬ್ಬರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ನಾನು ಚೆನ್ನಾಗಿದ್ದೀನಿ. ಹೌದಾ? ಥ್ಯಾಂಕ್ ಯು. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ವಿಜಯ್ ಅವರೇ. ಹಾಗೆ ಎಂತೆತ್ತು ಊಟಕ್ಕೆ ಸ್ಪೆಷಲ್? ನೀವು ಯಾವ ಊರಿಂದ ಲೈವ್ ನೋಡ್ತಿದ್ರಾ ವಿಜಯ್ ಅವರೇ? ಮುದ್ದು ಅಕ್ಕ ಯಾವಾಗ ಮಾಡಿದ್ದು ಲೈವ್? ಅವರು ಬೆಳಿಗ್ಗೆಯಿಂದ ಈಗ ಎಷ್ಟು 2-3 ಗಂಟೆ ತನಕ ಇತ್ತ ಅಂತ ಅವ್ರದ್ದು ಲೈವ್. ನೀವು ಹೇಗಿದ್ದೀರಾ? ನಾನು ಸೂಪರ್ ಇದ್ದೇನೆ ವಿಜಯ್ ಅವರೇ. ನೂರುಗೆ ಗುದ್ದು ಕೊಡ್ತಿದ್ದಾರೆ. ಬಾಯಿ ಮುದ್ದು, ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಬರ್ತೀನಿ. ಒಂದು ಲೈಕ್ ಕೊಡಿ ಆಯಿತಾ? ಲೈಕ್ ಕೊಡದವ್ರು ಲೈಕ್ ಕೊಡಿ. ಊಟ ಆಯಿತಾ? ಊಟ ಆಗಿದೆ ವಿಜಯ್ ಅವರೇ. ನಿಮ್ಮದು ಊಟ ಆಯಿತಾ? ಎಂತೆತ್ತು ಸ್ಪೆಷಲ್? ಮುದ್ದು ಅಕ್ಕ, ನಿಮ್ಮದು ಒಂದೇ ಐ ಡಿ ತಾನೇ? ಎಷ್ಟು ಮೆಸೇಜ್ ಮಾಡಿದ್ರು ರಿಪ್ಲೈನೇ ಮಾಡ್ತಿಲ್ಲ. ನೀವು ಮೆಸೇಜ್ ಮಾಡಿದ್ರಾ? ಮೆಸೇಜೇ ಬಂದಿಲ್ಲ. ಉತ್ತರ ಕರ್ನಾಟಕ ಯಾವ ಊರಿಂದ? ಇದು ಕಾರ್ಕಳದಿಂದ, ಉಡುಪಿ ಕಾರ್ಕಳದಿಂದ ಲೈವ್ ನಡೀತಾ ಇದೆ. ನೀವು ಬಂದದ್ದಕ್ಕೆ ಧನ್ಯವಾದಗಳು ವಿಜಯ್ ಅವರೇ. ಉತ್ತರ ಕರ್ನಾಟಕದಲ್ಲಿ ಏನು ಸ್ಪೆಷಲ್ ಇದೆ ಹೇಳಿ? ಮುದ್ದುಹುಲಿ ನಿಮಗೆ ಹೇಳಿದ್ದು ನಾನು. ಹೌದಾ? ಗೊತ್ತಾಯಿತು. ಆದರೆ ನಿಮ್ಮದು ಮೆಸೇಜ್ ಬಂದಿಲ್ಲ ನೂರು. ನಾನು ಸುಳ್ಳು ಹೇಳ್ತಿಲ್ಲ, ನೀವು ಒಮ್ಮೆ ಚೆಕ್ ಮಾಡಿ ಆಯಿತಾ? ಅನ್ನ ಸಾಂಬಾರು ತಿಂದೆ. ಹೌದಾ? ಮುದ್ದು ಅಕ್ಕ ಕೂಲ್ ಅಂತ ಹೇಳ್ತಿದ್ದಾರೆ ನೂರು. ವಿಜಾಪುರನ?
ನೂರು ಅಂತ ಆಲೋಚನೆ ಮಾಡ್ತಿದ್ದಾರೆ ಸ್ವಾತ್ಯಕ್ಕ. ಮುದ್ದೂಲಿ ನಿಜವಾಗ್ಲೂ ಮಾಡಿದೆ ನಾನು ಮೆಸೇಜ್. ಹೌದಾ, ಮೆಸೇಜ್ ಮಾಡಿದ್ರಿ, ಓಕೆ. ಆದರೆ ಮೆಸೇಜ್ ನನಗೆ ಯಾಕೆ ಬರ್ತಿಲ್ಲ? ಅವರು ದುಬೈಯಿಂದ ಲೈವ್ ಮಾಡೋದಂತ ಕೃಷ್ಣಣ್ಣ ಅಲ್ವಾ? ಹಾಯ್ ಅಕ್ಕ, ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ. ಜೈಸನ್ ಹಾಯ್, ಎಂಚೊಲ್ಲರ್ ವಣಸ್ ಮಾಡ್ತಾರ, ಸೂಪರ್, ಥ್ಯಾಂಕ್ ಯು ಸ್ವಾತಕ್ಕ. ಲೈಕ್ ಈಸ್ ಆಲ್ರೆಡಿ ಡನ್ ಅಂತ ಹೇಳ್ತಿದ್ದಾರೆ. ಹೌದಾ, ಹಾಯ್ ಮಾಮಿ ಅಂತ ಹೇಳ್ತಿದ್ದಾರೆ ಸ್ವಾತಕ್ಕ. ಅದು ಬಂದರು ನೋಡಿ ಮಹೇಶ್ ಅಣ್ಣ. ಮಹೇಶ್ ಅಣ್ಣ ಬನ್ನಿ ಬನ್ನಿ ಸಭೆಗೆ. ಊಟ ಮಾಡಿದ್ರ ಮಹೇಶ್ ಅಣ್ಣ? ಹಾಯ್ ಜೈ ಅಂತ ಹೇಳ್ತಿದ್ದಾರೆ ಸ್ವಾತಕ್ಕ. ಚಾ ಪರಿಹಾರ ಆಗೇನಂದ್ಲೆ ಎನ್ನ ಚಾ ಹತ್ತಿದ್ವಿ ಇರ್ನ ಚಾಡ ಮುದ್ದಕ್ಕ. ನೀವು ಲೈವ್ ಮಾಡಿಲ್ಲ, ಸುಳ್ಳು ಹೇಳ್ತೀರ ಅಂತ ನೂರು. ಅದು ಕರ್ಪೂರದ್ದು ನಿಮ್ಮ ಮಂಡೆ. ಹೌಸ್ಫುಲ್ ಲೈವ್ ಇನ್ನು ದ ವರ್ಡ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಕಿರಣಣ್ಣ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರ ಕಿರಣಣ್ಣ? ಯಾನು ಸೌಖ್ಯ, ಒಣಸಾಣ್ ಬಂದ್ರೆ ಜಾಯ್ಸ. ಮುದ್ದು ಅಕ್ಕ ಅಂತ ಗುದ್ದು ಕೊಡ್ತಿದ್ದಾರೆ ನೂರು. ಮಹೇಶ್ ಅಣ್ಣ ಗುಡ್ ಮಾರ್ನಿಂಗ್ ಅಂತ ನೂರು. ಹಾಯ್ ಸ್ವಾತಿ ಅಕ್ಕ ಅಂತ ಮಹೇಶ್ ಅಣ್ಣ. ಮೋಸಗಾತಿ ಲೈವ್ ಇಂದ ಬ್ರಹ್ಮಾಂಡ. ಹೌದಾ, ಮಾಮಿ ಬರಡು ಬೇಗ ಮಗಳು ಉಂಡಕ್ಕೇನು. ಹಾಯ್ ನೂರು ಅಂತ ಮಹೇಶ್ ಅಣ್ಣ. ಹಾಯ್ ನಮಸ್ತೆ ಸ್ವಾತಿ ಅಕ್ಕ ಅಂತ ಜಾಯ್ಸ. ನೂರು, ನಾನು ಮಾತ್ರ ನಿಮ್ಮ ಮಂಡೆಗೆ 2 ಬಿಡ್ತೀನಿ ಇವಾಗ ನೋಡಿ. ನನಗೆ ಇವಾಗ ಕೋಪ ಜಾಸ್ತಿ ಬರ್ತಾ ಇದೆ. ಹೌದಾ ಸ್ವಾತಿ ಅಕ್ಕ? ಚಾ ಪರಿಹಾರ ಸ್ವಾತಿ ಅಕ್ಕ ಅಂತ ಜಾಯ್ಸನ್. ಕಿರಣಣ್ಣ ಮತ್ತೆ ವಿಶೇಷ, ಊಟ ಮಾಡಿದ್ರಾ? ಮುದ್ದು ಹುಲಿ ಇವತ್ತು ಎಂತ ಊಟ ಎಲ್ಲರೂ ಊಟಕ್ಕೆ ಹೋಗಬೇಕೆಂದು ವಿನಂತ್ಯ. ಬನ್ನಿ ಬನ್ನಿ ಊಟ ಕೊಡುವ ಆಯ್ತಾ? ಹಾಯ್ ಕೃಷ್ಣಣ್ಣ ಅಂತ ಮಹೇಶ್ ಅಣ್ಣ. ಡಿಸೋಜ ಅಣ್ಣ ಹಾಯ್. ಅದು ಯಾರು, ಎಲ್ಲಿದ್ದಾರೆ? ಸಾಯಿ ಇಜ್ಜಿ ಜೈ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಹಾಯ್ ಮಹೇಶ್ ಅಣ್ಣ ಅಂತ ಕೃಷ್ಣಣ್ಣ. ವಿಜಯ್ ಅವರು ಎಲ್ಲಿಗೆ ಹೋದ್ರು? ಎಸ್ಕೇಪ್ ಆದ್ರು. ಸೂಪರ್ ಸೂಪರ್. ಮುದ್ದು ಅಕ್ಕ ಐಸ್ ಕ್ರೀಮ್ ಇದೆ ಏನು? ಹೌದು, ಐಸ್ ಕ್ರೀಮ್ ಇದೆ. ಮೋಸಗಾತಿ ಮುದ್ದು ಸಿಸ್ಟರ್ ಹಾಯ್, ಹೆಲೋ, ನಮಸ್ತೆ, ಹೇಗಿದ್ದೀರಿ ನೀವು? ಗುಡ್ ಆಫ್ಟರ್ನೂನ್ ಆ್ಯಂಡ್ ಸ್ವೀಟ್ ಡೇಸ್, ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್. ಊಟ ಆಯಿತಾ ನಿಮ್ಮದು? ಊಟಕ್ಕೆ ಸ್ಪೆಷಲ್ ಅಂತ ನಿಮಗೆ? ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಎಲ್ಲನೂ ಆಯಿತು ಕಿರಣಣ್ಣ, ಊಟ ಆಯಿತು. ಮತ್ತು ನಾನು ಆರೋಗ್ಯವಾಗಿದ್ದೇನೆ, ನೀವು ಹೇಗಿದ್ದೀರಾ? ಮುದ್ದೂಲಿ ಹೋಗಿ ಚೆಕ್ ಮಾಡಿ ಒಂದು ಸಲ. ಈಗ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ ನೂರು, ಮತ್ತೆ ನೋಡ್ತೇನೆ ಆಯಿತಾ? ಕೃಷ್ಣ ಬ್ರದರ್ ಹಾಯ್ ಅಂತ ಜಾಯ್ಸನ್. ನೂರು ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಮೋಸಗಾತಿ ಯಾಕೆ ಅಂತ ನೂರು. ಹಾಯ್ ಕಿರಣ್ ಬ್ರೋ ಅಂತ ಸ್ವಾತಿ ಅಕ್ಕ. ಕೃಷ್ಣಣ್ಣ ನೋಡಿದ್ರಾ? ನೋಡಿದಾಗಿತ್ತು. ಸ್ವಾತಿ ಅಕ್ಕ ನಿಮಗೆ ಮೆಸೇಜ್ ಹಾಕಿದ್ದಾರೆ ನೋಡಿ ಕಿರಣಣ್ಣ, ಅದಕ್ಕೊಂದು ರಿಪ್ಲೈ ಕೊಡಿ ಆಯಿತಾ? ಅವರು ಹೇಗೆ ಹಾಕಿದ್ದಾರೆ ನೀವು ಕೂಡ ಹಾಗೇನೆ ಹಾಕಿ. ಅಷ್ಟೇ ಉದ್ದ ಇರಬೇಕು, ಅಷ್ಟೇ ವರ್ಡ್ ಇರಬೇಕು ಆಯಿತಾ? ಮಹೇಶ್ ಅಣ್ಣ ಎಸ್ಕೇಪ್. ಮುದ್ದು ಅಕ್ಕ ನೀವು ಅಮೇರಿಕದಲ್ಲಿ ಇದ್ದೀರಾ ಏನು? ಹೌದು, ಅವರೀಗ ಅಮೇರಿಕದಿಂದ ಎದ್ದು ಬಂದದ್ದು. ಐಸ್ ಕ್ರೀಮ್ ಇದೆ ನೂರು, ಆದರೆ ಈ ಸಿಂಟೆಕ್ಸ್ಗೆ ಬಂದಿಕ್ಕೆ ಸಾಕಾಗಬೇಕಲ್ಲ. ನಾನು ಗುದ್ದುತ್ತೇನೆ ಮಹೇಶ್ ಅಣ್ಣ. ನೂರು ನಿಮಗೆ ಮೆಸೇಜ್ ಹಾಕಿದ್ದಾರೆ ಕಿರಣಣ್ಣ, ಓದಿ ಆಯಿತಾ? ಎಸ್ಕೇಪ್ ಸೇಸಪ್ಪಣ್ಣೆ. ಅದು ಯಾರು ಸೇಸಪ್ಪಣ್ಣ? ನಿಮ್ಮ ಅಜ್ಜನ? ಇಲ್ಲಿ ಬೆಳಕು ಆದರೆ ಅಲ್ಲಿ ರಾತ್ರಿ ಆಗುತ್ತೆ ಮುದ್ದು ಇಲ್ಲಿ, ಅದಕ್ಕೆ. ಹೌದಾ, ಎಲ್ಲಿ ಹೋದ್ರಿ? ಕಮೆಂಟ್ ಹಾಕಿ, ಪಟಪಟ ಅಂತ ಕಮೆಂಟ್ ಹಾಕಿ. ಕಿರಣಣ್ಣ ಗುಡ್ ಮಾರ್ನಿಂಗ್, ಕಾಫಿ ಆಯ್ತಂತ ಕೇಳ್ತಿದ್ದಾರೆ. ಲೈವ್ಗೆ ಬಂದವರಿಗೆಲ್ಲ ಐಸ್ ಕ್ರೀಮ್ನ ವ್ಯವಸ್ಥೆ ಮಾಡಿರುತ್ತೇನೆ. ಹೌದಾ, ಕೊಡಿ ಆಯ್ತಾ ಐಸ್ ಕ್ರೀಮ್?
ಇವತ್ತೊಬ್ಬರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಉಂಟು. ಎನ್ನ ಟುಗೆದರ್ ಲೈವ್ ದಾದನ ಮರ ಕಟ್ಟದ ಮೋಸ ಅಂದ ಯಾನ್ ಜಾಯ್ನ್ ಅವಡಿಂದಿತ್ತೆ ಒಂದು ನಿಮಿಷ ಶೇರ್ ಮಾಡ್ಕೊಂಡ್ವೆ ಅರಿತ್ತೆರಡಿತ್ತ ಲೆಪ್ಪುಗ ವೆಡ್ಡಿಂಗ್ ಆ್ಯನಿವರ್ಸರಿ ರೀ. ಸೂಪರ್ ಸೂಪರ್ ಅಂದಿದ್ದಾರೆ ಸ್ವಾತಿ ಅಕ್ಕ. ಮುದ್ದು ಅಕ್ಕ ನನಗೆ 6 ಬೇಕು. ಹೌದಾ ದಿನೇಶ್ ಅಣ್ಣ ಹಾಯ್ ಹಾಯ್. ಎಂಚಲ್ಲರು ಒಣದಾಡಿ ಇದೆಂತ ಮಾವಿನ ಅಣ್ಣ ಕಿರಣ್ ಅಣ್ಣ ಐಸ್ ಕ್ರೀಮ್ ಕೊಡ್ತಾರೆ 100. ಹಾಯ್ ದಿನೇಶ್ ಅಣ್ಣ ಅಂತ ಸ್ವಾತಿ ಅಕ್ಕ. ಮುದ್ದು ನಾಪತ್ತೇನೆ ಇಲ್ಲ ಇದ್ದೇನೆ, ನಾನೊಬ್ಬರಿಗೆ ಶೇರ್ ಮಾಡಿ ಬಂದದ್ದು. ಕವಿತಾ ನಮಸ್ತೆ ಅಂತ ದಿನೇಶ್ ಅಣ್ಣ. ಸ್ವಾತಿ ಕೋತಿ ಒಕ್ಕ ವಿಶೇಷ ಎಂಚೊಲ್ಲರಿಗೆ ನಂದಲ್ಲೇರು ಕಿರಣ್ ಅಣ್ಣ ಹಾಯ್ ಅಂತ. ಸಿಂಹ ಬಂದರು ಸಿಂಹ. ಹಾಯ್ ಸಿಂಹ ಅವರೇ, ಹೇಗಿದ್ದೀರಾ? ಟೀ ಕುಡಿದ್ರಾ? ಊಟ ಮಾಡಿದ್ರಾ? 100 ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕೋಪದಲ್ಲಿದ್ದಾರೆ 100 ಅವರು. ಯೋಚನೆ ಮಾಡ್ತಿದ್ದಾರೆ ಎಂತ ಅದು 100 ಅವರೇ ಸ್ಟೋರಿ ಹೇಳಿ ಅಂತ ಹೇಳ್ತಿದ್ದಾರೆ ಕಿರಣ್ ಅಣ್ಣ. ನೂರು ಪಾಶ ಅಂತ ಹೇಳಿ ಯಾರಿಗೆ ಹೇಳಿದ್ದು? ನಂಗೆ ಯಾನು ಏರಿಗ್ಲ ಶಾರ್ಟ್ಸ್ ಕಮೆಂಟ್ ಪಾಡ್ದೆ ರಿಪ್ಲೈ ಏರ್ కొంచెం మంది కరపరా ఏపయ్యే ಮಹೇಶ್ ಅಣ್ಣ ಉಂಟ್ಲೆ ತೂಪವಿ. ಮುದ್ದು ಅಕ್ಕ 40 ಅಂತ 100 ಹೇಳ್ತಿದ್ದಾರೆ. ಯಾನು ಸೂಪರ್ ಕಿರಣ್ ಬ್ರೋ ಈ ರೆಂಚಲ್ಲರ್ಗೆ ಏನಂದ್ರೆ ಸ್ವಾತಿ ಅಕ್ಕ. ಪ್ರೀತಿ ಅಲ್ಲಿ ಹೇಳಿದ್ದ ಅಷ್ಟೇ ಸ್ವಾತಿ ಅಂತ ಕಿರಣ್ ಅಣ್ಣ. ಸಿಂಹ ಕಾಫಿ ಟೀ ಊಟ ಮಾಡಲ್ಲ, ಬರೀ ಮಾಂಸನೇ ತಿನ್ನೋದು. ಹೌದಾ? ಇದು ಇಲ್ಲಿರುವಂಥದ್ದು ಸಿಂಹ ಕಾಡಿನಲ್ಲಿಯ ಒಂದು ಊರಲ್ಲಿ ಮುದ್ದು ಹುಲಿ ಇತ್ತು ಕಿರಣ್ ಅಣ್ಣ ಅಂತ 100. ಹೌದಾ ಕಿರಣ್ ಅಂತ ಸ್ವಾತಿ ಅಕ್ಕ. ಹುಣ್ಣಿಮೆಯಲ್ಲಿ ಕಾಣದಿದ್ದದ್ದು ಅಮಾವಾಸ್ಯೆ ಲೈಕ್ 10 ಥ್ಯಾಂಕ್ ಯು. ಪೂರ ಇರ್ನ ಆಶೀರ್ವಾದ ಸ್ವಾತಿ ಅಂತ ಕಿರಣ್ ಅಣ್ಣ. ಮುದ್ದು ಹುಲಿಗೆ ಮಂಡಿಗೆ 4 ಕೊಡ್ಬೇಕಂತ ನಾನು ಹೇಳಿದೆ. ಹೌದಾ? ನಾನು ವಾಪಸ್ ಕೊಟ್ರೆ ನೀವು ಮಗಿರ್ಬೇಕು ಅಲ್ವಾ 100? ಎಲ್ಲಿ ಹೋದ್ರಿ? ಕಮೆಂಟ್ ಹಾಕಿ. ರೈಮಿಂಗ್ ವರ್ಡ್ಸ್ ಸೂಪರ್ ಉಂಡಿ ಸ್ವಾತಿ ಪನಂದಿಲ್ಲೇರು ಕಿರಣ್ ಅಣ್ಣ. ಇಜ್ಜಿ ಬಜ್ಜಿ ಇಜ್ಜಿ ಬಜ್ಜಾ? ಓ ಅದು ಮಾರನೇ ಸಿಂಹ. ಹೌದಾ ದಿನೇಶ್ ಅಣ್ಣ? ಮಾರನೇ ಮಿದ್ದು ಸಿಂಹ ಇಲ್ಲಿಗೆ ಬಂತ. ಎಲ್ಲಿ ಹೋದ್ರು? ಸಿಂಹ ಇನ್ನೂ ಇಲ್ಲ, ಮತ್ತೆ ಅದು ಹುಣ್ಣಿಮೆನೂ ಇಲ್ಲ, ಎಲ್ಲಿ ಹೋಯ್ತು? ಮಹೇಶ್ ಅಣ್ಣ ಕೂಡ ನಾಪತ್ತೆ, ಕೃಷ್ಣ ಅಣ್ಣ ನಾಪತ್ತೆ. ಮುದ್ದು ಅಕ್ಕ ನೀವು ದುಬೈಗೆ ಹೋಗಿದ್ರಿ ಏನೋ? ಹೌದು, ಅವ್ರು ದುಬೈಗೆ ಹೋಗಿ ಇವತ್ತು ಬಂದದ್ದು. ಮುದ್ದು ಹುಲಿ ನಾಪತ್ತೆ. ನಾನು ಇದ್ದೇನೆ ಮಾರೆ, ನಾನು ಇಲ್ಲಿ ಕಮೆಂಟ್ ಓದ್ತಿದ್ದೇನೆ. ನೀವೆಂತ ನಿದ್ದೆ ಮಾಡ್ತಿದ್ದೀರ? 100ಗೆ ಐಸ್ ಕ್ರೀಮ್ ಕೊಡ್ತಿದ್ದಾರೆ ನೋಡಿ, ಸ್ವಾತಿಯಕ್ಕ ಐಸ್ ಕ್ರೀಮ್ ಕೊಡ್ತಿದ್ದಾರೆ. ನೀವು ಯಾವಾಗ ಹೋಗುದು? ಎಲ್ಲಿಗೆ? ನೀವು ಇದನ್ನೇ ಕಾಯಿರಿ ಆಯ್ತಾ, ಎಲ್ಲಿ ಹೋಗ್ಲಿಕ್ಕೆ? ಎನ್ನ ತಂಗಡಿ ಒಡೆ ಪೋಯಲ್ ಕವಿತಾ ಉಲ್ಲೇರಲ್ಲ ಅವಳು ಮಿತ್ತುಲ್ಲೇ ಇರ್ತಲೆ.
ಮುದ್ದು ಗುದ್ದು ಕದ್ದು ಎದ್ದು ಬಿದ್ದು ಬೆದ್ದು. ಓ ಥ್ಯಾಂಕ್ ಯು ಮುದ್ದು ಅಕ್ಕ ಅಂತ 100. ಪಪ್ಪಾಯಿ ಬೇಕಾ ಮುದ್ದು? ಎಲ್ಲಿ ಉಂಟು ಮಹೇಶ್ ಅಣ್ಣ ಪಪ್ಪಾಯಿ? 100 ಪೆಲಕಾಯಿ ಉಂಟಾ ಅಂತ ಸ್ವಾತಿ ಅಕ್ಕ. ನೀವು ತುಳು ಭಾಷೆ ಕಲಿಸ್ತಾ ಇಲ್ಲ, ನನಗೆ ನಿಮ್ಮ ಮೇಲೆ ಕೋಪ ಇದೆ. ಹೌದಾ? ಕೋಪವನ್ನು ನೀವು ನಿಮ್ಮ ಮೇಲೆ ನೀವು ತೀರಿಸ್ಕೊಳ್ಳಿ ಆಯಿತಾ 100. ಪೆಲಗಾಯಿ ಅಂತೆ ಏನು? ಹಲಸಿನ ಹಣ್ಣು 100. ಪೆಲಕಾಯಿ ಅಂದರೆ ಹಲಸಿನ ಹಣ್ಣು ಆಯಿತಾ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಮುದ್ದು ಹುಲಿ ಮೆಸೇಜ್ ಮಾಡಿಲ್ಲ ಅದಕ್ಕೆ. ಹೌದಾ? ಅದಕ್ಕೆ ನಿಮ್ಮ ಮೊಬೈಲ್ಗೆ ನೀವೇ ಗುದ್ದಿಕೊಳ್ಳಿ, ನಿಮ್ಮದು ಮೊಬೈಲ್ ಸರಿ ಇಲ್ಲ. ಸ್ವಾತ್ಯಕ್ಕನಾಗ್ತಿದ್ದಾರೆ. ಹಲಸಿನ ಹಣ್ಣು ತುಂಬ ಇದೆ. ಎಲ್ಲಿ ನಿಮ್ಮನೆಯಲ್ಲಿಯಾ? ಗುಡ್ ಮಾರ್ನಿಂಗ್ 100 ಅಂತ ಸ್ವಾತ್ಯಕ್ಕ. ಸ್ವಾತಿ ಕೋತಿ ಎಂತ ಕಿರಣ ಅನ್ನೋದು ಸೂಪರ್ ಅಂತ ಸ್ವಾತ್ಯಕ್ಕ. ಮುದ್ದು ಹುಲಿ ಆಫೀಸ್ನಲ್ಲಿದ್ದೀರಾ? ಹೌದು. ಹಾಯ್ ಹಾಯ್ ಶಾಂತಕ್ಕ. ಎಂಚಲ್ಲರು ಚಾಪರಿಯರ ಒಣಸ್ಮಲ್ತಾರ. ಕಿರಣ್ ಬ್ರೋ ನಿಮ್ಮ ಮಂಡೆ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ನಮ್ಮ ಕಡೆ ತುಂಬ ಉಂಟು ಮುದ್ದು. ಹೌದಾ? ಬೇಲೆ ಯಾವೊಂದುಂಡಿ ಶಾಂತಕ್ಕ. ಮಧ್ಯಾಹ್ನ ಏರನ ಲೈವ್ಡ್ ಪಪ್ಪಾಯಿ ಉಂಟಕ್ಕ. ಏನದನ ಮಕ್ಕಾರು ಮಾಡ್ದು. ಓ ಈ ಜನ ಹೈಟ್ ತೂತುನ ಗುದ್ದೊಡಿ ರೇಟ್. ಹಾಯ್ ಶಾಂತ ಸಿಸ್ಸ ಅಂತ ಸ್ವಾತ್ಯಕ್ಕ. ಹಾಯ್ ಸ್ವಾತಿ ಸಿಸ್ಸ ಅಂತ ಶಾಂತಕ್ಕ. ಹಾಯ್ ಕಾರ್ಕಳ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಚಂದ್ರು ಬ್ರದರ್ ಹಾಯ್ ಬನ್ನಿ, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಶಾಂತಕ್ಕ ಮೆಸೇಜ್ ಮಾಡಿದ್ರು ಮುದ್ದು ಹುಲಿನೇ ಮಾಡಲ್ಲ ಮೆಸೇಜ್ ಬಂದಿಲ್ಲ ಶಾಂತಕ್ಕ. ನಾನು ಹೇಗೆ ಮೆಸೇಜ್ ಮಾಡಲಿ ಬಾರದಿದ್ರೆ? ಸ್ವಾತ್ಯಕ್ಕ ಆಲೋಚನೆ ಮಾಡ್ತಿದ್ದಾರೆ. ಶಾಂತಕ್ಕ ನಗ್ತಿದ್ದಾರೆ. ಹಾಯ್ ಸಿಸ್ಟರ್ ಊಟ ಆಯ್ತಾ? ಊಟ ಆಗಿದೆ ಚಂದ್ರು ಬ್ರದರ್, ನಿಮ್ದಾಯ್ತಾ? ಸ್ವಾತಿ ಕೋತಿ ಟುಡೇ ಫ್ರೈಡೆ ಅಂತ ಹೇಳ್ತಿದ್ದಾರೆ ಕಿರಣನ್ನ. ಹೌದು 100 ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಚಂದು ಅಪ್ಪು ಮೆಸೇಜ್ ಡಿಲೀಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ 100. ಹಾಯ್ 100 ಅಂತ ಶಾಂತಕ್ಕ. ಲೈಕ್ ಕೊಡಿ. ಹೌದು ಸೂಪರ್ ಸೂಪರ್ ಥ್ಯಾಂಕ್ ಯು. ಲೈವ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ. ನೈಸ್ ಅಂತ ಹೇಳ್ತಿದ್ದಾರೆ. ಏನೂ ಆಗಲ್ಲ ಪಾಷಾ, ಇಟ್ಸ್ ಓಕೆ ಅಂತ ಹೇಳ್ತಿದ್ದಾರೆ ಚಂದ್ರು ಬ್ರದರ್. ಹಾಯ್ ಶಾಂತಕ್ಕ ಅಂತ ಮಹೇಶ್ ಅಣ್ಣ. ಹಾಯ್ ಚಂದು ಅಪ್ಪು ಅವರೇ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಎನ್ನಾತು ಜಿ ಚಾ ನನ ಉಡತ್ತೆಂದ. ಮುದ್ದು ಹುಲಿ ಚಾ ಅಂಗಡಿ ಇಡಬೇಕು ಎಂದು ವಿನಂತಿ. ಹೌದಾ? ನೀವು ಯಾರಾದರೂ ಹಿಡಿ ಚಾ ಅಂಗಡಿ ಮತ್ತೆಂತ ತಿಂಡಿದ್ದೆಲ್ಲ ಇವರಿದ್ದಾರಲ್ಲ ಮಹೇಶ್ ಅಣ್ಣ, ಅವರು ಮಾಡ್ತಾರೆ ತಿಂಡಿ ಎಲ್ಲ. ಹಾಯ್ ಶಾಂತಕ್ಕ ಅಂತ ಮಹೇಶ್ ಅಣ್ಣ. ಇಜ್ಜಿ ಶಾಂತ ಸಿಸ್ ಅಂತ ಸ್ವಾತ್ಯಕ್ಕ. ಚಾಂಡೆ ಕಾರ್ಕಳ ಆರು ಚಾಪರ್ ಪುಜ್ಜಿರಿಗೆ ಶಾಂತಕ್ಕ. ಆರು ಕವಿತಾ ಸಿಸ್ಟರ್ ಊಟ ಆಯ್ತಂತ ಚಂದು ಅವರು. ಮುದ್ದು ಅಕ್ಕ ಅಂತ ಯೋಚನೆ ಮಾಡ್ತಿದ್ದಾರೆ 100 ಅಂತ ನಗ್ತಿದ್ದಾರೆ ಶಾಂತಕ್ಕ. ಹಾಯ್ ಶಾಂತಕ್ಕ ಅಂತ ಮಹೇಶ್ ಅಣ್ಣೆ ಡಬಲ್ ಮೆಸೇಜ್ ಪಾಡೊಂದು ಇರ್ತೀವಿ. ಮುದ್ದು ಸಿಸ್ಟರ್ ಅಂತ ಹೇಳ್ತಿದ್ದಾರೆ ಕಿರಣನ್ನ. ಥ್ಯಾಂಕ್ ಯು ಕಿರಣನ್ನ. ಆಯಿತು ಅಪ್ಪು ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಜನ ರೀ ಬೊಕ್ಕದ 690 ವಾರ್ಡ್ ಅದೇ ಮಹೇಶ್ ಅಣ್ಣ ಕಾರ್ಕಳ ಅವರ ಅಂಗಡಿ ಇಟ್ಕೊಳ್ಳಿ ಹೇಳಿ ಅಂತ ಹೇಳ್ತಿದ್ದಾರೆ. ಹೌದು ಸೂಪರ್ ಅಂತ ಶಾಂತಕ್ಕ. ಗುಡ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನಮಸ್ತೆ ಅಂತ ದಿನೇಶ್ ಅಣ್ಣ.
ಕಿರಣನ್ನ ಅದು ಯಾರಿಗೆ ನಮಸ್ತೆ ಕೋತಿ ಯಾರು ಕಾರ್ಕಳ ತೂಲೆ ಆರು ವಕ ಏನನ್ನು ಉಡ್ಪಿಚ್ಚರು ಆರ್ನ ಲೈವ್ ಉಡ್ತೂಲಾರು ಕೂ ದಿನೇಶ್ ಅಣ್ಣ ಅಂತ ಸತ್ಯಕ್ಕ ಮುದ್ದುಲಿ ಮೊನ್ನೆ ನಾನು ಕಾರ್ಕಳಕ್ಕೆ ಬಂದಿದ್ದೆ. ಹೌದಾ, ಕಾರ್ಕಳಕ್ಕೆ ಬರುವಾಗ ಕೈ ಬೀಸ್ಕೊಂಡು ಬರಬಾರ್ದು, ತಿಂಡಿ ಎಲ್ಲ ತರಬೇಕು. ವಂಡರ್ಫುಲ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಶಾಂತಕ್ಕ ತುಳುತ್ತಾರಾ? ಹಾ, ತುಳುತ್ತಾರೆ. ಎಕ್ಸಲೆಂಟ್, ಥ್ಯಾಂಕ್ ಯು. ಟೀ ಬಂತು ನೋಡಿ. ಇದು ಯಾರಿಗೆ ಟೀ? ಸ್ವಾತ್ಯಕ್ಕ ಟೀ ಮಾಡ್ಕೊಂಡು ಬಂದರು. ಯಾರಿಗೆಲ್ಲ ಬೇಕು ಹೇಳಿ. ತಿಂಡಿ ತಂದದ್ದು ಮುದ್ದು ಇಲ್ಲಿ. ಹೌದಾ, ಓಹೋ ಹಂಗೆ. ಮುದ್ದು ಸಿಸ್ಟರ್ ಸಾಂಗ್ ಸೂಪರ್ ಇರ್ನ. ಥ್ಯಾಂಕ್ ಯು ಕಿರಣನ್ನ. ಸ್ವಾತ್ಯಕ್ಕ ಚಾಕ್ಲೇಟ್ ಕೊಡ್ತಿದ್ದಾರೆ, ಬೆಸ್ಟ್ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಸ್ವಾತ್ಯಕ್ಕ ಡ್ಯಾನ್ಸ್ ಮಾಡ್ತಿದ್ದಾರೆ. ಯಾರಿಗಾದರೂ ಡ್ಯಾನ್ಸ್ ಪ್ರಾಕ್ಟೀಸ್ ಇದ್ದರೆ ಹೇಳಿ, ಸ್ವಾತ್ಯಕ್ಕೆ ಹೇಳಿಕೊಡ್ತಾರೆ. ನಿಜವಾಗ್ಲೂ ಬಂದಿದ್ದೆ ನಾನು ಮುದ್ದು. ಹೌದು, ನೀವು ಬಂದದ್ದು ಗೊತ್ತಾಯ್ತು. ಐಸ್ ಕ್ರೀಮ್ ಕೊಡ್ತಿದ್ದಾರೆ. ಮುದ್ದು ಅಕ್ಕ ಡ್ಯಾನ್ಸ್ ಎಂತ ಅತ್ತಿ ಇಂಗ್ಲೀಷ್ದಾರ್ ದಿನೇಶ್ ಹಾ, 100 ಅಂತ ಹೇಳ್ತಿದ್ದಾರೆ. ಮುದ್ದು ಅಕ್ಕ ಅಂತ ನಾಕ್ತಿದ್ದಾರೆ 100. ಡೈಲಿ ಸಾಂಗ್ ಹೇಳಿ ಮುದ್ದಿಗೆ ಗುದ್ದು ಅಂತ. ಓಕೆ ಕಿರಣನ್ನ, ಹೇಳು ಆಯ್ತಾ. ಡೈಲಿ ಒಂದೊಂದು ಸಾಂಗ್ ಹೇಳು. ಸಾತ್ವಿಕ ನಗ್ತಿದ್ದಾರೆ. ನಾನು ಬೆಂಕಿ ಹಾಕಿ ಬರ್ತೀನಿ ಮಕ್ಕಳೇ. ಹೋಗಿ ಬನ್ನಿ ತಾಯಿ, ಒಳ್ಳೇದಾಗ್ಲಿ ನಿಮಗೆ. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಅಲ್ವಾ ಶಾಂತಕ್ಕ? ಎಲ್ಲಿಗೆ ಸ್ವಾತಿ? ಹಾಸನೆಯಿಂದ ಕಾರ್ಕಳಕ್ಕೆ ಬಂದಿದ್ದು. ಹೌದಾ, ಮಕ್ಕಳೇ ನಿಮ್ಮ ಬಾಯಿಯಕ್ಕ. ಅವರು ಟೀಚರ್ ಅಲ್ವಾ ಕಿರಣನ್ನ? ನೀವೆಂತ ನೀವು ಟೀಚರು, ಮಕ್ಕಳಿಗೆ ಹೇಳಿ ಓದತ್ತು. ಶಾಂತಸಿಸ್ ಅಂತ ನಗ್ತಿದ್ದೆ. ಯಾರಿಗೆ ಬೆಂಕಿ ಹಾಕೋದು ಮುದ್ದು ಅಕ್ಕ? ಅವರು ಎಂತ ಮರ, ನೀವು ಯಾರಿಗೆ ಬೆಂಕಿ ಹಾಕೋದು ಅಂದರೆ ಮೆಸೇಜ್ ಸ್ಕಿಪ್ಪು. ಎಲ್ಲಿದ್ದು ಮೆಸೇಜ್? ಹಾಸನೆಯಿಂದ ಕಾರ್ಕಳಕ್ಕೆ ಬಂದಿದ್ದು ಹೇಳಿದ್ದಲ್ಲ, ಅದಲ್ವಾ? ಅದು ಹೇಳಿದೆ ಅಂದಿ. ಒಯ್ಕು ಎಂಚಿನ ಒಯ್ಕು ಪಾಡಿತ್ತು ಸ್ವಾತಿಸಿಸ್ ಆಯ್. ಅದೇ ಕವಿತಕ್ಕ ನಗ್ತಿದ್ದಾರೆ. ಶಾಂತಕ್ಕ, ನಿಮ್ಮ ಕಡೆ ಮುದ್ದು ಐಡಿ ಇದೆಯೇನೋ? ಹಾಂ, ಕೇಳಿ ಅವ್ರ ಹತ್ರ. ಅವ್ರು ಮೆಸೇಜ್ ಹಾಕ್ತಾರೆ ನನಗೆ, ಕೇಳಿ ಆಯಿತಾ. ಬೇತೆ ಒಯ್ಕಲ ಪಾಡು వచ్చిತ್ತು ಪಂಡ ಅಂದೆ. ಸರಿ. ಮುದ್ದು ಅಕ್ಕ ಅಂತ 100. ಓಕೆ ಸಿಸ್ ಅಂತ ಹೇಳಿದ್ದಾರೆ ಸತ್ಯಕ್ಕ. ಇದೇ 100 ಬರುತ್ತೆ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಓ ಹೌದಾ ಮುದ್ದು? ಹೌದೌದು. ಬುಡ್ದು ಪೂರಕ್ಲೆಲ್ಲ ಮದ್ವೆ ಅದು ಮಕ್ಕಳಿಗೆ ಹಾಂ ಈ ಕಿರಣ್ ನನಗೆ ಕೇಂದ್ರೊಂಡತ. ನಾನು ಮೆಸೇಜ್ ಮಾಡಿದ್ದೆ, ಹೋಗ್ತಾ ಇಲ್ಲ.
ಕಿರಣ್ ಬ್ರೋ ಅಂತ ನಗ್ತಿದ್ದಾರೆ ಸ್ವಾತಿ ಅಕ್ಕ. ಬೇಗ ಬೇಗ ಕಮೆಂಟ್ ಹಾಕಿ. ನಿಮಗೆ ಬಂತು ತಾನೇ ಶಾಂತಕ್ಕ? ಅವರಿಗೆ ಹೋಗ್ತಾ ಇಲ್ಲ ಶಾಂತಕ್ಕ ಅಂತ ಹೇಳ್ತಿದ್ದಾರೆ ನೂರು. ಹೌದಾ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಸ್ವಾತಿ ಅಕ್ಕ ಅಂತ ಕಿರಣ್ ಅಣ್ಣನ ಹಾಕ್ತಿದ್ದಾರೆ. ಮುದ್ದು ಅಕ್ಕ ನಾಪತ್ತೆ ಇಲ್ಲ, ಇದ್ದಾರೆ, ಎಲ್ಲರೂ ಇದ್ದಾರೆ. ಎಂತ ಮಕ್ಕಳಿಗೆ ಬೆಂಕಿ ಹಾಕಲಿಕ್ಕೂ ಬಿಡುವುದಿಲ್ಲ ನೀವು. ಹಾಂ, ಯಾರಿಗೆ ಬೆಂಕಿ ಹಾಕ್ತೀರಾ ಮುದ್ದು ಅಕ್ಕ ಅಂದ ನೂರು. ಶಾಂತಕ ಎಂತ ಸುರೇಂದ್ರ ಕಾರ್ಕಳ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಮೊದಲ ಬಿಸಿಲು ಜಾಸ್ತಿ ಇದೆ, ಇದರಲ್ಲಿ ಬೆಂಕಿನ. ಹೌದಾ ನೂರು? ಹಾಗೆ ಹೇಳಿ ಅಂತ ಹೇಳ್ತಿದ್ದಾರೆ ಶಾಂತಕ. ನೂರು ಅಂತ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ. ಶಾಂತಕ್ಕ ಅಂತ ನಗ್ತಿದ್ದಾರೆ. ಆರಾಮ, ನೀವು ಹೇಗಿದ್ದೀರಾ? ನಾನು ಕೂಡ ಆರಾಮಿದ್ದೇನೆ ಸುರೇಂದ್ರ ಅವರೇ. ಮತ್ತೆ ಹೇಳಿ ವಿಶೇಷ. ಊಟ ಎಲ್ಲ ಮಾಡಿದ್ರಾ? ಟೀ ಕುಡಿದ್ರಾ? ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ. ಭೂಮಿಯಿಂದ ಬೆಂಕಿ ಬರ್ತಾ ಇದೆ ಮುದ್ದು. ಹೌದಾ ನೂರು? ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಆಫ್ಟರ್ನೂನು ವಣಸ್ಗಲ್ ದಾದಿರಿಗೆ ಸ್ವಾತಿ ಅಕ್ಕ ದಾದ ಪಾತಿರ್ವೇರು ಮಕ್ಕಳಿಗೆ ಬಂದು ಅಂದೆ ಕಿರಣನ್ನ ಎಂಕ್ ದಾದೆಂದು ಗೊತ್ತಿದ್ದು ಸ್ಪೆಷಲ್ ನನ್ನ ತೂ ಹೊಡ್ದಾದೆಂದು ಬೊಕ್ಕೆ ನೀರೇ ಬೈ ಹಿಡ್ಕೊಂತಾಳು. ಆಯಿತು, ನೀವು ಟೀ ಕುಡಿದ್ರಾ ಅಂತ ಕೇಳಿದ್ರು. ನಾನು ಟೀ ಕುಡ್ದಿಲ್ಲ ಸುರೇಂದ್ರ ಅವರೇ. ನೂರು ಅಂತ ನಗ್ತಿದ್ದಾರೆ ಶಾಂತಕ್ಕ. ಮಳೆ ಬರ್ತಾ ಇರಬೇಕು ಈಗ ಎಂದು ವಿನಂತಿ. ಇಲ್ಲ, ಮಳೆ ಬರ್ತಾ ಇಲ್ಲ. ನಿಮ್ಮ ಕಡೆ ಮಳೆ ಉಂಟಾ? ಹಾಂ, ಏನು ಮಾಡ್ಕೊಂಡಿದ್ದೀರಿ? ನಾನು ಮನೆಯಲ್ಲಿದ್ದೇನೆ ಸುರೇಂದ್ರ ಅವರೇ, ನಾನು ಮನೆಯಲ್ಲಿದ್ದೇನೆ. ಶಾಂತಕ್ಕ ಅಂತ ನೂರು ನಗ್ತಾ ಇದ್ದಾರೆ. ನೂರು ಅವರು ಹಾರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ನೂರು. ಬೆಂಗಳೂರು ಜೋರು ಮಳೆ. ಹೌದಾ ಶಾಂತಕ್ಕ? ಕಿರಣ್ ಬ್ರೋ, ಆ ಮೆಸೇಜ್ ಮಿಸ್ ಆಗಿ ಬಂತು ಅಂತ ಸತ್ಯಕ್ಕ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನಮ್ಮ ಕಡೆ ಬಿಸಿಲು ಒಂದು ಮಳೆನೇ ಕಾಣುತ್ತಾ ಇಲ್ಲ. ಹೌದಾ? ನಮಸ್ತೆ ಮೇಡಮ್. ಕೃಷ್ಣಣ್ಣ, ನೀವು ಎಲ್ಲಿಗೆ ಹೋಗಿ ಬರೋದು? ನೀವು ಇಲ್ಲಿ ನಿಲ್ಬೇಕಲ್ವಾ? ನೀವು ಎಂತ ಸೂಪರ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಮಹೇಶ್ ಅಣ್ಣ ಕೂಡ ಎಸ್ಕೇಪ್. ಈ ಮಹೇಶ್ ಅಣ್ಣನಿಗೆ ಗುದ್ಬೇಕು. ಗುಡ್, ಸೂಪರ್, ನೈಸ್. ಥ್ಯಾಂಕ್ ಯು ಶಾಂತಕ್ಕ. ಮುದ್ದು ಅಕ್ಕನಿಗೆ ಗುದ್ದು ಕೊಡ್ತಿದ್ದಾರೆ ನೂರು. ನೂರು ಥ್ಯಾಂಕ್ ಯು. ಮಿಸ್ ಅವರಗ ಬಲ್ಲಿ ಕವಿತಕ್ಕ ಅಂತ ಕೃಷ್ಣಣ್ಣ. ಮುದ್ದು ಹುಲಿಗೆ ಐಸ್ ಕ್ರೀಮ್. ಥ್ಯಾಂಕ್ ಯು ನೂರು. ಇಲ್ಲಿ ಮಳೆ ಇಲ್ಲ, ಎಲ್ಲಿ ಕೂಡ ಮಳೆ ಇಲ್ಲ ಮರೆ. ಎಲ್ಲಿಗೆ ಹೋಗಿದ ಮಳೆ? ಬನ್ನಿ ಗೈಸ್, ಕಮೆಂಟ್ ಹಾಕಿ. ದಾದ ಕರ್ಮ ಅಂತ ಸ್ವಾತಿ.
ಹುಣ್ಣಿಮೆಯಲ್ಲಿ ಕಾಣದಿದ್ದದು ಅಮಾವಾಸ್ಯೆ. ಬನ್ನಿ, ನನಗೆ ಐಸ್ ಕ್ರೀಮ್ ಅಂತ 100 ಶಾಂತಕ್ಕ ಕೇಳ್ತಿದ್ದಾರೆ ನೋಡಿ. ಇವರು ಐಸ್ ಕ್ರೀಮ್ ಕೊಡ್ಬೇಕಂತೆ, ವಾ ಅಂತ ಹೇಳ್ತಿದ್ದಾರೆ. ಎಂತ ಇದು? ನಮ್ಮ ಕಡೆ ಬನ್ನಿ ಮುದ್ದು. ನಿಮ್ಮ ಕಡೆನಾ? ಎಂತ ಉಂಟು ನಿಮ್ಮ ಕಡೆ? ಇನಿ ಹುಣ್ಣಿಮೆ ಅಂತ ಶಾಂತಕ್ಕ. ಹೌದಾ ಶಾಂತಕ್ಕ? ಹೌದಾ. ಮುದ್ದು ಹುಲಿ ಕಡೆ ತುಂಬ ಮಳೆ ಉಂಟು, ನಿಮ್ಮ ಕಡೆ ಕರ್ಕೊಳ್ಳಿ ಸ್ವಲ್ಪ ಮಳೆಯನ್ನು. ಸತ್ಯಕ್ಕ ವೆರಿ ಇಂಡಿಯಾ. ಹುಣ್ಣಿಮೆ ಅವರೇ ಮೆಸೇಜ್ ಹಾಕಿ, ಅದೆಂತ ಗೊತ್ತಾಗೋದಿಲ್ಲ. ನೀವು ಮಾತಾಡಿ, ಸ್ವಲ್ಪ ಮಾತಾಡಿ. ವಾವ ಪ್ರತಿಭೆಲ್ಲೂ ಪೂರ ಉಲ್ಲನ ಅವಕಾಶ ಕೊರಿಯರಲ್ಲ ಕೋಡಿಗೆ ಹಾಕೋದು ಅತ್ತೆ. ಹುಣ್ಣಿಮೆಗೆ ಅಮಾವಾಸ್ಯೆ, ನೀವು ಇವತ್ತು ಅದು ದಿನ ಇಲ್ಲ ಎಂದು ಇಲ್ಲ. ಹೌದಾ ನೂರು? ಮುದ್ದು ಅಕ್ಕ ಅಂತ ನೂರು. ವಾ ಪುದರ್ಡು ಪುರ ಬರ್ಪನ ಅಂದಿ ಮೆಸೇಜ್ ಹಾಕಿ ಜನರೇ. ನೀವು ಎಂತ ನೀವು ಮುದ್ದು ಹುಲಿ ಅಂತ ನೂರು. ಸ್ವಲ್ಪ ಹಾಗೆ ಮಾತಾಡೋದು. ಎಂತ ಕಿರಣನ್ನ ಗೊತ್ತಾಗಿಲ್ಲ. ಐಡ್ನಲ್ಲಿ ಯಾರು ಇದ್ದೀರಾ? ಬನ್ನಿ ಎಂದು ವಿನಂತಿ. ನಮ್ಮ ಮುದ್ದು ಅಕ್ಕಗೆ ಸಪೋರ್ಟ್ ಮಾಡಿ ಎಂದು ವಿನಂತಿ. ಐಡ್ನಲ್ಲಿ ಯಾರು ಇದ್ದೀರಾ? ಥ್ಯಾಂಕ್ ಯು ನೂರು. ಒಡೆಗೆ ತಿರುಗುನು ಅಂತಲೇ ಒಂದು ಕೃಷ್ಣಣ್ಣ ನೂರು. ಥ್ಯಾಂಕ್ ಯು ಶಾಂತಕ. ತುಳು ಲ್ಯಾಂಗ್ವೇಜ್ ಪಾತಿರುವೇರ ಅಂದರೆ ಶಾಂತಕ ಸೀದಾ ಮೆಸೇಜ್ ಹಾಕಿ ಎಂದು ವಿನಂತಿ. ಥ್ಯಾಂಕ್ ಯು ನೂರು. ಸಮ ಓದಲೆ ಮೆಸೇಜ್ ದೇವರ ಪಾಡಿಯಲ್ಲಿ ಕಿರಣನ ಇರು ಕನ್ನಡ ಬಾಡ್ಲೆ ಸ್ವಲ್ಪನಾ ಹೇಗೆ? ಓಹೋ ಹಂಗ. ಅದು ಮತ್ತೆ ಹೇಳ್ತೇನೆ ಆಯ್ತಾ, ನಿಮ್ಮ ಲೈವಲ್ಲಿ ಹೇಳ್ತೇನೆ. ಬೊಕ್ಕ ಓವು ಇಂಗ್ಲೀಷ್ ಪಾತಿರೋಡಿಗೆ ಇನ್ನೊಂದು ಶಾಂತ. ಮಾತಕ್ಕೇನಿಲ್ಲ ಆತಂಡು. ಈ ಸ್ವಾತಿ ಅಕ್ಕ ಓದ್ಲೇರು, ಸ್ವಾತಿ ಅಕ್ಕ ಬ್ಯುಸಿ ಇಲ್ಲೇರ ಅಂತ ಎಂಕ್ ಕಲ್ಪಲೆ ಇಂಗ್ಲೀಷ್ ಬಂದಿಲ್ಲೇರು. ಸುರೇಂದ್ರ ಲೈವ್ನ ಸೆಟ್ ಮಾಡಿದ್ದು ಮೆಸೇಜ್ ಇನ್ನೂ ಇದೆ. ಹೌದಾ, ಇರಲಿ ಇರಲಿ, ಯಾವುದಾದ್ರೂ ಒಂದು ಏರ್ ಮಾರೆ ಒಂದು ಶಾಂತಕ್ಕ. ಮುದ್ದು ಹುಲಿ ನಾಪತ್ತೆ ಇಲ್ಲ, ನಾನು ಇದ್ದೇನೆ ಆಯ್ತಾ. ನೀವು ಎಂತ ಎಲ್ಲಿ ಹೋದ್ರಿ? ಕಮೆಂಟ್ ಹಾಕಿ. ನೀವು ಯಾಕೆ ಹೀಗೆ ಮಾಡ್ತೀರಾ? ಶುಂಠಿ ಚಾಂಡ್ ಮುದ್ದುಲಿ ಅಂದ. ಶುಂಠಿ ಚಾನಾ ಇಂದು ಪನಂದಿತ್ತಾರ ತೀರು ಅವು ಇತ್ತೆ ಎನ್ನಗಲ ತಿಳ್ಕ್ಯಾರ. ಸೂಪರ್ ಸೂಪರ್ ಅಂತ ಕೃಷ್ಣಣ್ಣ. ಮುದ್ದು ಒಂದು ಅಲ್ಪ ಒಂದು ದುಬೈದು ಲೈವ್ ಮಲ್ತೊಂದಿಲ್ಲ ಒಲ್ತು ಪುರ ಬರ್ಪ. ಎಲ್ಲರೂ ಹೈಡ್ನಲ್ಲಿ ಇದ್ದಾರೆ ಮುದ್ದು. ಹೌದು, ಹೈಡಿಂದ ಕೆಳಗೆ ಇಳಿ ಮಾರ. ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ ಸುರೇಂದ್ರ ಅವರು. ಇರ್ಲಿ ನೂರು ಅಂತ ಹೇಳ್ತಿದ್ದಾರೆ ಶಾಂತಕ್ಕ ಅಂತ. ಚಂದ ಇಲ್ವಾ ಲೈವ್ ದುಬೈಯಿಂದ? ಎಷ್ಟು ಚಂದ ತುಳು ಕನ್ನಡನು. ಎಲ್ಲಿ ಹೋದ್ರು ಮಹೇಶ್ ಅಣ್ಣ? ಹೈಡಲ್ಲಿ ಕೂತ್ಕೊಂಡು ಕೇಳುದು ಮತ್ತೆ ಅಂತ ಬೇರೆ ಲೈವ್ ಬಂದ. ಕನ್ನಡ ಸತ್ಯ, ಕನ್ನಡವೇ ನಿತ್ಯ. ಥ್ಯಾಂಕ್ ಯು ನೂರು. ಸೂಪರ್ ಅಂತ ಹೇಳ್ತಿದ್ದಾರೆ ಸುರೇಂದ್ರ. ಸರಿ ಪಂಡರು ನೂರು. ಥ್ಯಾಂಕ್ ಯು. ದುಬೈ ಅಂತ ನಗ್ತಿದ್ದಾರೆ ಸುರೇಂದ್ರ ಅವರು. ಪನ್ನಿಯಾ ನಾವು
ಅಂದು ಅವು ಈರು ಪನ್ಯತೆ ಈರೇ ಗೊತ್ತುಂಡೆ ದುಬೈ ಎಂದು ಕೂಡ ಇಂಚಿನಿ ಹೈಡ್ನಲ್ಲಿ ಯಾರು ಇದ್ದೀರಾ? ಹೈಡ್ನಲ್ಲಿ ನರಮನಿದ್ದಾರೆ, ಮನುಷ್ಯರಿದ್ದಾರೆ, ಜನ ಇದ್ದಾರೆ. ಓ ಜನರೇ, ಬೇಗ ಬೇಗ ಬನ್ನಿ, ಸಾಲಾಗಿ ಬನ್ನಿ. ಮುದ್ದೂಲಿ ಊಟಕ್ಕೆ ಎಂತ ಮಾಡಿದ್ವಿ ಇವತ್ತು? ಊಟಕ್ಕ ನನಗೆ ಇದು ಬೀಟ್ರೂಟ್ ಇತ್ತು, ಬೀಟ್ರೂಟು ಬಟಾಟೆ ಎಲ್ಲ ಮಿಕ್ಸ್ ಸಾಂಬಾರು. ಬುರ್ಜಿ ಖಲೀಫದಲ್ಲ ಅಂದೆ ಅವು ಹೆಂಗ ಗೊತ್ತ ಬುರ್ಜಿ ಅವು ತೆತ್ತಿದ ಬುರ್ಜ. ಅವರು ಅಲ್ಲೇ ಇರ್ಲಿ ನೂರು ನಿಮಗೆ ಏನು ಆಯ್ತು ಈಗ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹೈಡಲ್ಲಿ ಕುಲೆ ಉಂಟ ಅಂತ ಹೇಳ್ತಿದ್ದಾರೆ ಕೃಷ್ಣ. ರಕ್ಷಿತ ಆತ ಒಂದು ಓವಿಯೇ ಅವ್ ರಕ್ಷಿತ ಅತ್ತ ಅಂದು ಅತ್ತ ಯಾರು ಕೆಲವಲ್ಲ. ಓ ಜನರೇ, ಲೇಔಟ್ ಲೇಔಟ್ ಎಂತನು ಲೇಔಟ್ ಅಂತ ಸುರೇಂದ್ರ ಕಾರ್ಕಳ ಇವರು ನಕ್ತಿ ರಕ್ಷಿತಾ ಹೌದಾ ಹೇಳಿ ಸುರೇಂದ್ರ ಅವರೇ, ನೀವು ರಕ್ಷಿತಾ. ಹರ್ಷಿತಾ ಸಿಸ್ ಬಂದರು. ಹಾಯ್ ಹರ್ಷಿತಾ ಸಿಸ್, ಎಂಚೊಲ್ಲರ್ ಚಾಪರ್ಯ. ಶಾಂತಕ್ಕ ಐಡ್ನಲ್ಲಿ ಮೊಟ್ಟೆ ಹಾಕು. ಹೌದಾ ಶಾಂತಕ್ಕ ಚಾಪರ್ಕ ಅಂತ ಸುರೇಂದ್ರ ಅವರು. ಆರ್ ಕೆ ಕನ್ನಡಿಗ ಅಣ್ಣ, ಹಾಯ್ ಆರ್ ಕೆ ಅಣ್ಣ, ಹೇಗಿದ್ದೀರಾ? ಟೀ ಕುಡಿದ್ರಾ? ಹಾಯ್ ಹರ್ಷಿತಾ. ಹರ್ಷಿಯಾ ಶಾಂತಕ್ಕ ಹೇಳ್ತಿದ್ದಾರೆ. ಶಾಂತಕ್ಕನಿಗೆ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ನೂರು. ರಕ್ಷಿತ ಅಲ್ಲ ದೀಕ್ಷಿತ ಅಂತ ಹೇಳ್ತಿದ್ದಾರೆ ಸುರೇಂದ್ರ. ದಾದ ಪಜ್ಜಿ ತರಕಾರಿ ತಿಂದಿನೇ ಬಣ್ಣತ ಸಾಂಬಾರಿಂದ ಇರ್ನ ಕೇಬಿಕದ ಅದು ಒಳ್ಳೆ ನೋಡ್ತಾನ. ಹೌದು, ನೀವು ಆಮ್ಲೆಟ್ ಮಾಡಿ ನೂರು ಅಂತ ಹೇಳಿದ್ರು. ಕೃಷ್ಣಣ್ಣನ ಹಾಕ್ತಿದ್ದಾರೆ. ಹ್ಞೂ ಶಾಂತಕ್ಕ ಅಂತ ನೂರು. 3 ಫೀಟ್ ಅಣ್ಣ ಎಲ್ಲಿ ಹೋದ್ರು ಮಾರೆ? 3 ಫೀಟ್ ಅಣ್ಣ ಬನ್ನಿ ಸಭೆಗೆ. ನೀವು ಹೈಡಲ್ಲಿ ಇರಬೇಡಿ, ಮತ್ತೆ ನೀವು ಎಲ್ಲ ಕಾಪಿ ಮಾಡಿ ಹೇಳ್ತೀರಿ. ಈಗ ಬನ್ನಿ ಸಭೆಗೆ. ಯಾರು ಕನ್ನಡ ಎಂತ ಅವರು ಕನ್ನಡ ಹೇಳ್ಬೇಕಾ? ಕೇನು ಎದಾದ ಪೋಪೆನಂದ. 3 ಫೀಟ್ ಅಣ್ಣ ಯಾರು? 3 ಫೀಟ್ ಅಣ್ಣ ಇದ್ದಾರೆ ಅವರು, ನಿಮ್ಗೆ ಗೊತ್ತಿಲ್ಲ ನೂರು. ಸೂಪರ್ ಲೈವ್ ಅಂತ ಆರ್ ಕೆ ಅಣ್ಣ. ಮುದ್ದು ತಂಗಿ ಅಂತ. ಚಾಕ್ಲೇಟ್ ಎಲ್ಲಿಂಟು ಆರ್ ಕೆ ಅಣ್ಣ? ಸಿಂಟ್ಯಾಕ್ಸ್ ಅಂತ ಕೃಷ್ಣಣ್ಣ ಗುದ್ದೂರು ಮನೆ ಬಂದು ಕುಲ್ಲೀರು. ಭಾಗ್ಯಶ್ರೀ ಸಮಾಚಾರ ಹೇಳಬೇಕು ಆರ್ ಕೆ ಅಣ್ಣ, ನೀವು ಹೇಳಬೇಕು, ನಾವು ಕೇಳಬೇಕು. ಮಹೇಶ್ ಅಣ್ಣನ ಗೊತ್ತಾಯ್ತಲ್ಲ ಬಿಡಿ. ಆರಾಮ ಭಾಗ್ಯಶ್ರೀ ಅಂತ ಆರ್ ಕೆ ಅಣ್ಣ. ಊಟ ಮಾಡಿದ್ರಾ ಆರ್ ಕೆ ಅಣ್ಣ? ಟೀ ಕುಡಿದ್ರಾ? ಎಂತ ಮಾಡಿದ್ರಿ? ಕಾರ್ಕಳಕ್ಕೂ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಸೂಪರ್ ಅಂತ ಕೃಷ್ಣಣ್ಣ. ಇವತ್ತು ನೀವೇ ಕೊಡಿ ಚಾಕ್ಲೇಟ್, ನನ್ನ ಹತ್ರ ಚಾಕ್ಲೇಟ್ ಖಾಲಿ ಆಗಿದೆ ಆರ್ ಕೆ ಅಣ್ಣ. ರವೀಂದ್ರ ಅಣ್ಣ ಹಾಯ್. ಅಲ್ಲೇ ಬರ್ತೀರು ಅಲ್ಲೇ ಬಿಡ್ತೀರು. ಉಡುಪಿದ ಒಂಜನೇ ನಂಬರ್ದ ಎರ್ಲು. ಊಟ ಆಯ್ತು ಅಂತ ಹೇಳ್ತಿದ್ದಾರೆ ಆರ್ ಕೆ ಅಣ್ಣ. ಚಾಕ್ಲೇಟ್ ಲಾರಿನಲ್ಲಿ. ಹೌದಾ, ಲಾರಿನಲ್ಲಿದೆಯಾ? ಶಾಂತಸಿ ಹಾಯ್ ಅಂತ ರವೀಂದ್ರಣ್ಣ. ಇದೆ ಹೌದಾ? ಕೃಷ್ಣ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ಆಟೋ ಅಣ್ಣ ಅಂತ ಹೇಳ್ತಿದ್ದಾರೆ. ಅದು 1ನೇ ನಂಬರ್ನ ಈಗಂತ ಎತ್ತು ಆಯ್ತಾ? ಎತ್ತು ಹೊರಟದ್ದು, ಉಡುಪಿಯಿಂದ ಹೊರಟದ್ದು ಈಗ. ಗಿಡಪ್ಲಿ ಎರು ಗಿಡಪ್ಲಿ ಎರು. ನನ್ನ ಹತ್ರನೂ ಖಾಲಿ ಚಾಕ್ಲೇಟ್. ನಾನೀಗ ಏನು ಮಾಡಲಿ? ನೂರು ಹಾಯ್ ಅಂತ ಹೇಳಿದ್ದಾರೆ ರವೀಂದ್ರಣ್ಣ. ಸೂಪರ್ ಅಂತ ಆರ್ ಕೆ. ಮುದ್ದೂಲಿ ಆಗಿ ಚಾಕ್ಲೇಟ್ ಇದೆಯಲ್ಲ, ನನಗೆ ಚಾಕ್ಲೇಟ್ ಬರ್ತಾ ಇದೆಯಾ? ಬರಲಿ ಇಳಿಸುವ ಚಾಕ್ಲೇಟನ್ನು ಆಯಿತಾ?
ಸಿಂಟೆಕ್ಸ್ಗೆ ನೀರು ತುಂಬಿಸಬೇಕೀಗ. ಕೃಷ್ಣ ಅಣ್ಣ, ನಿಮ್ಮನ್ನು ಮತ್ತೆ ನೋಡ್ಕೊಳ್ತೇನೆ. ಕನ್ನಡ ಕನ್ನಡ ಅಂತ ಎರು ಹಾ ಎರುವೇ ಗಿಡಪ್ಪಗ. ಹಾಯ್ ರವಿ ಅಣ್ಣ ಅಂತ ಕೃಷ್ಣನ್. ಸೂಪರ್, ಥ್ಯಾಂಕ್ ಯು ಆರ್ಕೆ ಅಣ್ಣ. ನೂರವರು ಮೇಲೆ ನೋಡ್ತಿದ್ದಾರೆ ಎಂತ. ಕೃಷ್ಣ ಬ್ರೋ ಅಂತ ಆರ್ಕೆ ಅಣ್ಣ. ಎಂತ ನೂರು ಮೇಲೆ ನೋಡುದು, ಕೆಳಗೆ ನೋಡಿ. ನಿಮಗೋಸ್ಕರ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೇನೆ. ಮುದ್ದುಲಿ ನಿಮಗೆ ಯಾವ ಚಾಕ್ಲೇಟ್ ಇಷ್ಟ? ಚಾಕ್ಲೇಟಾ? ಯಾವುದು ಕೂಡ ಆಗ್ತದೆ. ಚಾಕ್ಲೇಟ್ ಅಂದರೆ ಇಷ್ಟ, ಯಾವುದು ಕೂಡ ತಿನ್ಬೋದು. ಹಾಯ್ ಆರ್ಕೆ ಅಂತ ಕೃಷ್ಣಣ್ಣ. ಓ ಹೌದಾ, ಹೌದೌದು, ಅದೇ ನಿಜವಾದ ಸಂಗತಿ. ಸಂಗತಿ ಅಂದರೆ ನೀವು ಬೇರೆ ಅನ್ಕೊಳ್ಳಿ, ವಿಷಯ ಆಯ್ತಾ, ನಿಜವಾದ ವಿಷಯ. ಐಕ ತಿನ್ಯ ಜಾಸ್ತಿ ಅಂಡ್ ಚುಕ್ಕುಡಿ ಇವನೊಂದಿರ್ಲೇರು ಕೃಷ್ಣ ಅಣ್ಣೆ. ಕಮೆಂಟ್ ಮಾಡೊಂದಿಪ್ಲೆ ಯಾನೊಂದು ಕಾಲ್ ಮಾಡ್ತೇವೆ. ಕೃಷ್ಣಣ್ಣನ ಆಗ್ತಾ ಇದ್ದಾರೆ, ಒಂದು ಕಾಲ್ ಮಾಡ್ತೇನೆ. ನನಗೆ ಡೈರಿ ಮಿಲ್ಕ್. ಹೌದಾ, ಬಂದೆ ಹೇಳಿ. ಶಾಂತಕ್ಕ ಡೈರಿ ಮಿಲ್ಕ್ ಚಾಕ್ಲೇಟ್ ಅಷ್ಟು ಇಷ್ಟ ಅಂತ ಹೇಳ್ತಿದ್ದಾರೆ. ಹೈಡಲ್ಲಿರೋರು ಕೆಳಗೆ ಬಂದು ಕಮೆಂಟ್ ಮಾಡಿ. ಹೌದು, ನಾನು ಬಂದೆ ಅಂತ ಸ್ವಾತ್ಯಕ್ಕ. ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಹಾಗೆ ಆಯ್ತಾ ಅಂತ ಶಾಂತಕ್ಕ. ನೈಸ್, ಥ್ಯಾಂಕ್ ಯು. ಓ ಸ್ವಾತ್ಯಕ್ಕ, ಬನ್ನಿ ಏನು ತಗೊಂಡು ಬಂದರು ಅಂತ ಹೇಳಿ ಶಾಂತ ಸಿಸ್ ಅಂತ ಸ್ವಾತ್ಯಕ್ಕ. 100 ಅಂತ ನಗ್ತಿದ್ದಾರೆ ಶಾಂತಕ್ಕ. 100 ಅಂತ ಚಾಕ್ಲೇಟ್ ಕೊಡ್ತಿದ್ದಾರೆ ಸ್ವಾತ್ಯಕ್ಕ. ಬೆಂಕಿ ನಮಸ್ತೆ ಅಂತ 100. ನಾನು ಮಾತಾಡೋದು ಕೇಳಿಸ್ತಾ ಇದೆಯಲ್ಲ? ಸೂಪರ್ ಸ್ವಾತ್ಯಕ್ಕ. ಬೆಂಕಿ ತಕೊಂಡು ಬಂದರು 100 ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಎಲ್ಲಿ ಹೋದ್ರು ಕೃಷ್ಣಣ್ಣ? ಎಲ್ಲಿ ಮಾಯ್ಕಾದ್ರು? ಕೇಳ್ತದೆ. ಹೌದಾ, ಓಕೆ, ಥ್ಯಾಂಕ್ ಯು ಶಾಂತಕ್ಕ. ಮಾತ ಪೋಯ ಅಂದು ಕಡೆಯವರ ಪಟಪಟ ಕಮೆಂಟ್ ಮಾಡಿ ಗಾಲಿಡು ಪೋಯಿನ. ಓ ಚಾಕ್ಲೇಟು ವಿಷನೇ, ಚಾಕ್ಲೇಟು ವಿಷಯನೇ ಇಲ್ಲಿ ನಡೀತಾ ಇದೆ, ಅದೇ ತಗೊಂಡು ಬಂದರು ಮುದ್ದು ಅಕ್ಕ ಅಂತ ಹೇಳ್ತಿದ್ದಾರೆ. 100 ಅಂತ ನಗ್ತಿದ್ದಾರೆ. ವರ್ಷಿಣಿ ಸಿಸ್ ಹಾಯ್, ಹೇಗಿದ್ದೀರಾ? ಭಾಗ್ಯವರೇ ಹೇಗಿದ್ದೀರಾ? ಊಟ ಮಾಡಿದ್ರಾ? ಮಲ್ಲು ಬಳ್ಳಾರಿ, ನೀವು ಹೇಗಿದ್ದೀರಾ? ಮಲ್ಲು ಅವರೇ ಊಟ ಮಾಡಿದ್ರಾ? ಶಾಂತಕ್ಕ ಅಂತ ನಗ್ತಿದ್ದಾರೆ. 100 ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯ್ತಾ ಮಲ್ಲು ಅವರೇ. ಸೂಪರ್ ಅಂತ ಸ್ವಾತ್ಯಕ್ಕ. ಥ್ಯಾಂಕ್ ಯು, ಗುಡ್, ನೈಸ್.
ಸಿಂಟೆಕ್ಸ್ಗೆ ನೀರು ಬೂಡ್ದು ಇತ್ತೆ ಅವು ಫುಲ್ ಬಂದು ಮಲ್ತು ಕೃಷ್ಣ ಅಣ್ಣ ಗುದ್ವಿ ತುಲ್ಲಿ. ಸುರೇಂದ್ರ ಕಾರ್ಕಳ ಅವರು ಟೀ ತಂದ್ರು, ಯಾರಿಗೆ ಬೇಕು ತಕೊಳ್ಳಿ ಆಯ್ತಾ. ನಿಮ್ಮ ಹೆಸರು ಯಾರು ಕೇಳಿದ್ರು ಮಲ್ಲು ಅವ್ರೆ ಅಂತ. ಎಂತನು ಅವ್ರು ಸಪೋರ್ಟ್ ಮಾಡ್ತಿದ್ದಾರಲ್ಲ, ನೀವೆಂತ ಬೈಯುವುದವ್ರು. ಆಯ್ತು ಊಟ ಅಂತ ಹೇಳ್ತಿದ್ದಾರೆ ಮಲ್ಲು ಅವರು. ಸೂಪರ್ ಸೂಪರ್ ಅಂತ ಕೃಷ್ಣ ಅಣ್ಣ. ನನ್ನ ಒಂದು ಕಿರೀಟ ಎಲ್ಲಿ ನಿಮ್ಮದು ಒಂದು ಕಿರೀಟ ಮಾಯ ಆಯಿತು ಮಹಾರಾಣಿಯವರೇ. ಮಹಾರಾಣಿಯವರೇ, ನಿಮ್ಮ ಕಿರೀಟ ಮಾಯವಾಯಿತು. ಹೇಳಿ ನೂರು, ನಿಮಗೆ ಏನು ಪ್ರಾಬ್ಲಮ್ ಅಂತ ಶಾಂತಕ್ಕೆ ಕೇಳ್ತಿದ್ದಾರೆ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಹೌದಾ ಮುದ್ದೂಲಿ, ಓಕೆ. ಎಂತ ಓಂ ಶಾಂತಿ, ನೀವು ಕೊಂದೇ ಬಿಟ್ರ ನನ್ನನ್ನು. ಹೌದು, ಗುಡ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಎಂತ ನೂರು ಅಂತ ಶಾಂತಕ್ಕೆ. ಎಂತ ನೂರು ಅದು? ಸೂಪರ್ ಸೂಪರ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ದಾದ ಹಣ್ಣು ಮಾರ ಅದನ್ನ ಗೊತ್ತು. ನನಗೆ ಕಿರೀಟ ಬೇಡ ಮುದ್ದು, ನೀವೇ ಒಂದು ಚಿನ್ನದ. ಎಂತ ನೀವು? ಚಾ ಬರಲಿ ಲೈವ್ ಓನರ್. ಚಾ ಬರುತ್ತೆ ಕೃಷ್ಣಣ್ಣ, ನಿಲ್ಲಿ ಆಯ್ತಾ. ನನಗೆ ಕಿರೀಟ ಬೇಕೇ ಬೇಕು, ಇಲ್ಲ ಅಂದರೆ ಹೋರಾಟ ಮಾಡ್ತೀನಿ. ಹೌದಾ ಸ್ವಾತ್ಯಕ್ಕ, ನೀವು ಪರೋಟ ಮಾಡಿ ಆಯ್ತಾ. ಶಾಂತಕ್ಕ, ಮುಂದೆ ಪ್ರಾಬ್ಲಮ್ ಆಗಬಾರ್ದು. ಎಂತ ಪ್ರಾಬ್ಲಮ್ಮು? ಮೇಲೆ ನೋಡಿದ್ದಾರೆ, ಎಸ್ ಮಾಡಿ ಏನಂತಿ ಅಂತ ಹೇಳ್ತಿದ್ದಾರೆ. ಸೂಪರ್ ಸೂಪರ್ ಅಂತ ಕೃಷ್ಣ ಅಣ್ಣ. ಹೆಸರು ಹೇಳಿದ್ದು ಅಷ್ಟೇ ನೂರು ಅಂತ. ಹಾಯ್ ಲೈಕ್ ಬಾಯ್ ರಕ್ಷಿತ್, ದೂರ ಇರು ಬಲಿಪುನು ಇರು ಈತಕ್ಕೆ ಬತ್ತನ ಇರು ಗುದ್ವೆದುಲು. ರಕ್ಷಿತ್ ಹಾಯ್, ರಿಯಲ್ ಐಡಿ ಬತ್ತೀರ ಅವ ಆರೇನಾ ರಕ್ಷಿತಾ? ಆದಾಯ ಮಕ್ಕಳು ಅವಸ್ಥೆ ಗೊತ್ತ. ಪರೋಟ ಜೊತೆ ಚಿಕನ್ ಸಾರು ಮಾಡಿ. ಹೌದಾ ನೂರು, ಚಿಕನ್ ಸಾರು ಬೇಕಾ? ಮೀನು ಸಾರು ಆಗೋದಿಲ್ವಾ? ಹಾಯ್ ರಕ್ಷಿತಾ ಅಂತ ಸ್ವಾತ್ಯಕ್ಕ. ಸೂಪರ್ ಸೂಪರ್, ಥ್ಯಾಂಕ್ ಯು. ನಾನು ಉಗ್ರ ಹೋರಾಟ ಮಾಡುತ್ತೇನೆ. ಹೌದಾ ಕೃಷ್ಣಣ್ಣ, ಮಾಡಿ ಮಾಡಿ. ಜನ ಬೇಕಾ? ಯಾಕೆ ನೂರು ಅಂತ ಶಾಂತಕ್ಕ. ಲೈಕ್ ಕೊಡಿ. ಹೌದು, ಲೈಕ್ ಕೊಡಿ ಶಾಂತಕ್ಕ ಅಂತ ಮೇಲೆ ನೋಡಿದ್ದು. ಗೀತಕ್ಕ ಹಾಯ್. ಗೀತಕ್ಕ ಎಲ್ಲಿ ಮಾರೆ? ಯಾರು ಗೀತಕ್ಕ? ಏಕ ವ್ಯಕ್ತಿ ಅಭಿನಯ ಸ್ಟಾರ್ಟ್ ಆಯ್ತು ಸ್ವಾತ್ಯಕ್ಕ ಅಂತ. ಗೀತಕ್ಕ ಚಾಂಡಗೇನೊಂದುಲೇರು ಓಲ್ಲೇರ್ಗೇನೊಂದುಲೇರು ಶಾಂತಕ್ಕ. ಗೀತಕ್ಕ ಯಾರು? ಹೌದು, ಗೀತಕ್ಕ ಯಾರು? ನೂರು ಅಂತ ಅವ್ರ ಹಾಗೇನೆ ನೂರು ತಿಂದದವರಿಗೆ ಜಾಸ್ತಿ ಆಯ್ತು. ಈಗ ಎಲ್ಲರ ಹೆಸರು ಬರ್ತಾ ಇದೆ. ಒಂದು ಒಲ್ಪದ ಗೀತಕ್ಕ. ಮುದ್ದು ಅಕ್ಕ, ಎಂತ ಆಯ್ತು ನಿಮ್ಗೆ ಅಂತ ನೂರು. ಗೀತಕ್ಕ ಚಾ ಆಯ್ತಾ ಅಂತ ಹೇಳ್ತಿದ್ದಾರೆ ಸ್ವಾತಿ. ಅಂದಿಯೇ ಶಾಂತಕ್ಕ, ಅವ್ರಿಗೆ ಮಧ್ಯಾಹ್ನ ತಿಂಡಿರತ್ತೆ. ಅವು ದೋಸೆ ನನ್ನ ತಿಂಡಿಯರಿಗೆ ಅವು ಜಾಸ್ತಿ. ನೂರ ಅಲ್ಲಿ ನೋಡಿ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಹೌದಾ? ಹೌದು ನೂರು, ಅದೇ ವಿಷಯ. ಶಾಂತ ಸಿಸ್ ಅಂತ ನಗ್ತಿದ್ದಾರೆ ಸ್ವಾತ್ಯಕ್ಕ. ಅಲ್ಲಿ ನೋಡಿ ಮಕ್ಕಳೇ, ನಿಮಗೆ ಕಾಣಲ್ವ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಕಾಣಲ್ಲ ಟೀಚರ್, ನೀವು ಹೇಳಿದ್ರು ಕೂಡ ಕಾಣಲ್ಲ. ಸ್ವಾತ್ಯಕ್ಕ ಎಲ್ಲಿ ಅಂತ ಹೇಳ್ತಿದ್ದಾರೆ ನೂರು. ನೂರು ಅಂತ ಶಾಂತಕ್ಕ. ಸರಿಯಾಗಿ ಹೋಗ್ಲಿ ರಜ್ಜನಕ್ಕೂ. ನೂರು, ನಿಮ್ಮ ಕಣ್ಣಿಗೆ ಏನಾಗಿದೆ? ಅವರ ಕಣ್ಣಿಗೆ ಕಂದೊಡಿ ನೂರಿದೆ. ಕವಿತಕ್ಕ ಪುದರ್ ಚೇಂಜ್ ಆಂಡ ಇರ್ನ ಅಂತ ಕೃಷ್ಣಣ್ಣ. ಅವರಿಗೆ ಎರಡೆರಡು ಹೆಸರು ಇದೆ ಅಲ್ಲ ಕವಿತಕ್ಕನಿಗೆ. ಹಾಯ್ ಭಾಗ್ಯಕ್ಕ. ಹಾಯ್ ಹಾಯ್ ಸ್ವಾತ್ಯಕ್ಕ. ಅದು ಯಾರು ಭಾಗ್ಯಕ್ಕ?
ಓ ಕಣ್ಣು ಹೋಗಿದೆ ಸ್ವಾತ್ಯಕ್ಕ, ಕಣ್ಣು ಹಾಕೋರು ಇದ್ದರೆ ಹೇಳಿ ಯಾರಾದರೂ ಅಂತ ಹೇಳ್ತಿದ್ದಾರೆ ನೂರು. ಕಣ್ಣು ಹಾಕ ಎಂತ ನೂರು? ಇಜ್ಜಿ ಕೃಷ್ಣ ಬ್ರೋ ಅಂತ ಸ್ವಾತ್ಯಕ್ಕ. ಕಣ್ಣಿಗೆ ಕನ್ನಡಕ ಬಂದಿದೆ ಎಂದು ವಿನಂತಿ. ಹೌದಾ? ನನ್ನ 4 ತೋಜು ನೈಕ್ ಅಂದು ಟೋಟಲ್ ಈಗ 4 ಕಣ್ಣು ನನಗೆ. ಹೌದು ನೂರು, ನೀವು ಕನ್ನಡಕ ಹಾಕೊಳ್ಳಿ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಅಜ್ಜರೆ ಬಲ್ಲೆ ಚಾಪರ್ಕ ಪನೊಂದುಲ್ಲೇರ ಕೃಷ್ಣನ್ನೇ ಏರಿ ಅಜ್ಜಿರು ಎಂಚಿನ ಅಜ್ಜಿರು ಪನೊಂದುಲ್ಲೇರು ಸ್ವಾತ್ಯಕ್ಕ. ಸ್ವಲ್ಪ ಬೆಂಕಿ ಪಾಡ್ಯಾರೆ ಸ್ವಾತಿ ಅಕ್ಕಕ್ಕೆ ಏನಂದ್ರೆ ಕಿರಣನ್ನೇ. ಅಜ್ಜ ಇಲ್ಲ ಅಜ್ಜಿ ಇದ್ದಾಳೆ ಅಂತ 3 ವರ್ಷದಿಂದ ಹೇಳ್ತಾ ಇದ್ದೀನಿ, ಮತ್ತೆ ಅದೇ ಹೇಳ್ತಾ ಇದ್ದೀರಾ ಅಂತ ಹೇಳಿ ಸೂಪರ್ ಗುಡ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಚಿಕ್ಕಮ್ಮ ಒಲ್ಪ ಹುಲ್ಲಾರು ಬಲ್ಲೆ ಪನಂದ್ರೆ ಚಿಕ್ಕಮ್ಮ ಏರು. ಚಿಕ್ಕಮ್ಮ ದೂರ ಹೋಗ್ತೀರಿ, ಚಿಕ್ಕಮ್ಮನಲ್ಲೇ ತಂಬಲ್ಲೆ ಶಾಂತಕ್ಕ ಅಂತ ನಗ್ತಿದ್ದಾರೆ ನೂರು. ಬೆಂಕಿ ಪಾಡಿಯ ಕಿರಣ್ ಬ್ರೋ ಅಂತ ಸ್ವಾತ್ಯಕ್ಕ. ಸ್ವಾತ್ಯಕ್ಕ ಪೋಯರಗೆ ಏನೊಂದುಲೇರು ನೂರು ಮೂಲೆ. ಒಡೆಗು ನೂರು ಅಂತ ಶಾಂತಕ್ಕ ಅಂದು ಒಡೆ ಹೋಗೋಣ. ಓಂ ಶಾಂತಿ. ಇದ್ಯಾರಿಗೆ ಹೇಳ್ತಿದ್ದೀರಾ ಓಂ ಶಾಂತಿ ಅಂತ? ಪೋಡಿಗೆ ಪುಗೆ ಬೈಜ್ಜೆ ಸ್ವಾತ್ಯಕ್ಕ ಅಂತ ಕಿರಣಣ್ಣ. ಯಾನು ಉಲ್ಲೆ ನೂರು ಅಂತ ಸ್ವಾತ್ಯಕ್ಕ. ಬೆಂಕಿಗೆ ನೀರು ಹಾಕಿ ಎಂದು ವಿನಂತಿ ಕಿರಣ್ ಬ್ರೋ ಅಂತ ಸ್ವಾತ್ಯಕ್ಕ. ಓ ಉಲ್ಲೆಯರ ಮುದ್ದು ಅಕ್ಕ ಅಂತ ನೂರು. ಅದಕ್ಕೆ ಓಂ ಶಾಂತಿ ಹಾಕಿದ್ದು ಸೇಂದ್ರ. ಚಿಕ್ಕಪ್ಪ ಬಲೆ ಬೇಗ ಲೈವ್ಗ ಅಂತ ಕೃಷ್ಣಣ್ಣ. ಹಾಯ್ ಮಾಮಿ ಮಾಮು ಆಡು ಮಾಮಿ ಮಾಮೂಲ ತುಳು ಬರ್ಪುಂಡು. ತುಳು ಬರ್ಪುಂಡು ಏರಿಂದ ಪನ್ಪುಜರದ ಸರಿ ಪನ್ನೊಂಡ್ಲಿ ಅದು ಪನ್ಲೆ ಎಂದು ವಿನಂತಿ ಕೇಳಿದ್ರೆ ಮುದ್ದುಗೆ 4 ಗುದ್ದುತ್ತೇನೆ ಗುದ್ದಿ ಗುದ್ದಿ ಕಣಣ್ಣ. ಮಾಮಿ ಮಾಮು ಚಾಂಡಾಗೇನೊಂದಿಲ್ಲ ಇರ್ ಲೈವ್ ಒಡೆಗೆ ಏನೊಂದಿಲ್ಲಾರ ಮಾಮಿ ಮಾಮು ಚಾಂಡ ಎಂದು ನೂರು ನಗ್ತಾ ಇದ್ದಾರೆ. ನೂರು ಅಂತ ಶಾಂತಕ್ಕ. ನಗು 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 ಪೊದ್ದೆರೆ ಬಲೆ ಬಲೆ ಅಂದೆ ಕೃಷ್ಣಣ್ಣ. ಮಾಮಿ ಮಾಮ ಅಮೇರಿಕದಲ್ಲಿ ಇದ್ದಾರೆ ಅಂತ ನೂರು. ನನ್ನ ಊರು ಯಾವುದಂತ ಸ್ವಾತ್ಯಕ್ಕ. ನೋಡಿ ಸ್ವಾತ್ಯಕ್ಕನಿಗೆ ಮರ್ತು ಹೋಗಿದೆ ಅವರ ಊರು, ನೆನಪಿಸಿ ಹೇಳಿ ಅವರ ಊರು ಯಾವುದಂತ. ಆಯ್ ಒಡಿಗೆ ಪೋಯಿ ಓಂ ಶಾಂತಿ ಬಂದು ಓಲ್ ಮಾಯಿಕಾಯನ ಅವು ಏರಿ ಪುದರ್ಲ ಬಂದ್ಬಿಟ್ಟಿದೆ ಸರ್. ಸ್ವಾತ್ಯಕ್ಕನ ಮಾಮಿ ನಮಸ್ತೆ ಅಂತ ಕಿರಣಣ್ಣ. ನಿಮ್ಮ ಅಂತ ನೂರು. ನಂದೆಲ್ಲ ಹೇಳಿದ್ದು ನೂರು. ಸ್ವಾತ್ಯಕ್ಕನ ಊರು ಯಾವುದಂತೆ
ಹಾಯ್ ದೊಡ್ಡಪ್ಪ ದೊಡ್ಡಮ್ಮ ಅಂತ ಸ್ವಾತಿ ಅಕ್ಕ ಗೊತ್ತು ಜಿಮ್ ಎಂಕಲ ಗೊತ್ತು ಮళ్ళీ ಜಿಪ್ಪ ಸೈಡ್ ತುಳುಪುರ ಬರ್ಪುಡು ಅಂಚ ಕವಿತಕ್ಕ ನಿಮ್ದು ದುಬೈ ಅಲ್ವಾ ಅಂತ ಹೇಳ್ತಿದ್ದಾರೆ. ನನ್ನ ಊರು ಮರೆತು ಹೋಗಿದೆ ಮಕ್ಕಳೇ. ಹೌದಾ ಅಜ್ಜಿ ಅವರೇ? ದೊಡ್ಡಪ್ಪ ಬೈಜೀರ ದೊಡ್ಡಪ್ಪ ಇಲ್ಲ ದೊಡ್ಡಮ್ಮ ಇದ್ದಾರಂತ ನೂರು. ಅಯ್ಯೋ ದೇವರೇ, ನನ್ನ ಊರು ಯಾವುದು? ಸ್ವಾತ್ಯಕ್ಕಂದು ಊರು ಯಾವುದು ಹೇಳಿ ಮಾರೆ. ಇವರು ಎಲ್ಲಿದ್ದಾರೆ? ಯಾರು? ಕಿಶೋರಣ್ಣ ಬೇಗ ಬನ್ನಿ ಇಲ್ಲಿ ಈ ವೈಟಿಗೆ ಬಂದು ಎಲ್ಲ. ಹೌದಾ ಸ್ವಾತ್ಯಕ್ಕ ಅಜ್ಜಿ ಯಾವಾಗ ಆದ್ರು ಅಂತ ನೋಡು. ನಾನು ಮಧ್ಯಾಹ್ನ ಏನು ತಿಂದೆ ಗೊತ್ತಿಲ್ಲ ಸ್ವಾತ್ಯಕ್ಕ. ನೀವು ತಿಂದದ್ದು ನಿಮ್ಮ ಹೊಟ್ಟಿಗೆ, ನಮಗೆ ಗೊತ್ತಿಲ್ಲ. ಏರೆಲ್ಲೆಪ್ಪು ನೀ ಸ್ವಾತ್ಯಕ್ಕ ದಾದಾನು ಬೇರೆ ಐಕ್ಯತೆ ಅನಿತೆ ಕಿಶೋರಣ್ಣ ಲೆಪ್ಪುನು ಓರ್ಲೇರು ಕಿಶೋರಣ್ಣೆ ಬಲೆ ಸಬೇಕು. ಹಾಯ್ ಭಾಗ್ಯಶ್ರೀ ಎಂಚೊಲ್ಲರು ಉಂದೇರು ಈ ಮೇರ್ನ ಪುದರ್ಲ ಮದತು ಪ್ರಕಾಶ್ ಹಾಯ್ ಎಂಚೊಲ್ಲರಿ ಚಾಮಿನಿ ಪರಿಹಾರ ಮುದ್ವಕ್ಕ ನಿಮ್ಮ ಊರು ಬಿಟ್ಟು ಬಂದ ಹಳ್ಳಿ ಅಂತ ಹೇಳ್ತಿದ್ದಾರೆ ನೂರು. ನನಗೆ ಏನಾಗಿದೆ? ನಿಮಗೆ ನಿದ್ದೆ ಬರ್ತಿದ್ದೆ ಸ್ವಾತ್ಯಕ್ಕ. 17ನೇ ಲೈಕ್ ಡನ್. ಥ್ಯಾಂಕ್ ಯು ಪ್ರಕಾಶ್. ಟೀ ಕುಡಿದ್ರಾ? ಹೇಗಿದ್ದೀರಿ? ನೀವು ಮಧ್ಯಾಹ್ನ ಪರೋಟ ತಿಂದದ್ದು ಹೌದಾ ನೂರು? ಎನ್ನ ಮರತರ ಇಜ್ಜಿ ಇರ ಪುದಾರ್ ಮಾತ್ರ ಒಂಚೂರು ಕನ್ಫ್ಯೂಸ್ ಆಂಡ್ ಸಾರಿ ಅವಿ ಮದತ್ ನೆನೆಪುಂಡೀರ್ ನಾವೇ. ಡಾಕ್ಟರ್ ಬೇಗ ಬನ್ನಿ ಮುದ್ದು ಸಿಸ್ಟರ್ ಲೈವ್. ಹೌದಾ ಕಿರಣನ್ನ ಹಾಯ್ ನೂರು ಬ್ರೋ ಅಂತ ಪ್ರಕಾಶ್. ಸ್ವಾತಿ ಅಕ್ಕಗೆ ಕನ್ನಡ ತುಳು ಹೋಗಿ ತಮಿಳು ಆಗಿದೆ ಅಂತ ಹೇಳ್ತಿದ್ದಾರೆ ನೂರು. ಹಾಯ್ ಕಿರಣ್ ಸರ್ ಅಂತ ಪ್ರಕಾಶ್ ಅವರು ಅಲ್ವಾ? ಎಲ್ಲಿ ಹೋದ್ರು ಸ್ವಾತಿಕ? ನಾನಿವತ್ತು ಲೈವ್ ಮಾಡಿದ್ದೇನೆ. ಇಲ್ಲ ನೀವು ಲೈವ್ ಮಾಡಲೇ ಇಲ್ಲ ಸ್ವಾತಿ ಅಕ್ಕ. ನೀವು ಯಾಕೆ ಲೈವ್ ಮಾಡಿಲ್ಲ? ಜಯರಾಜಣ್ಣ ಹಾಯ್ ಅಂತ ನೂರು. ಎಂತ ಜಯರಾಜ್ ಬಸ್ಸ? ಇವತ್ತು ಮಧ್ಯಾಹ್ನ ನಾನು ಏನು ತಿಂದೆ? ನೀವು ರೊಟ್ಟಿ ತಿಂದದ್ದು. ಹಾಯ್ ಸ್ವಾತಿ ಅವರಂತ ಪ್ರಕಾಶ್. ಈಗ ನಿಮ್ಗೆ ಕೇಳ್ತಾರೆ ನೋಡಿ, ನೀವು ಯಾರಂತ ಕೇಳ್ತಾರೆ ಪ್ರಕಾಶ್ ಅವರು. ಲೈವ್ ಮಾಡಿಲ್ಲ ಇದೆ ಅಂತ ನನ್ನ ಮುಂದೆ ಹೇಳ್ತೀರಾ ಮುದ್ದು ಅಕ್ಕ? ಇಲ್ಲ ಲೈವ್ ಮಾಡಿದ್ದಾರೆ ನೂರು. ಚಾ ಪರಿಹಾರ ಚಾ ಇಜ್ಜಿ ಇರ್ನಾಡ. ಹಾಯ್ ಜಯರಾಜ್ ಅವರಂತ ಸ್ವಾತಿ ಅಕ್ಕ. ಪುಣ್ಯದಲ್ಲಿ ನಿಮ್ದು ಒಂದು ಹೆಸರು ನೆನಪುಂಟು ನೋಡಿ. ಸ್ವಾತಿ ಅಕ್ಕನಿಗೆ ಉಳ್ದದ್ದೆಲ್ಲ ಮರ್ತು ಹೋಗಿದೆ. ಸ್ವಾತಿ ನಮಸ್ತೆ ಅಂತ. ದೊಡ್ಡಪ್ಪ ಬಂದರು ನೋಡಿ. ದೊಡ್ಡಪ್ಪ ಇಜ್ಜಿ ಬಜ್ಜಿ ಅಂತ ಹೇಳ್ತಿದ್ದಾರೆ ನೂರು ಅವರು. ಡಾಕ್ಟರ್ ಬೇಗ ಬನ್ನಿ ಮುದ್ದು ಸಿಸ್ಟರ್ ಲೈವ್ಗೆ, ಎಮರ್ಜೆನ್ಸಿ ಇದೆ, ಒಬ್ರಿಗೆ ಏನೋ ಆಗಿದೆ ಪಾಪ ಅವರು ಅಂತ ಹೇಳ್ತಿದ್ದಾರೆ ಕಿರಣನ್ನ. ನೂರು ಅಂತ ಅಳ್ತಿದ್ದಾರೆ ದೊಡ್ಡಪ್ಪ ಅಂತ ನೂರು ಅವರು ಅಳ್ತಿದ್ದಾರೆ. ಹಾಯ್ ದೊಡ್ಡಪ್ಪ ಅಂತ ಸ್ವಾತಿ ಅಕ್ಕ ಲೈಕ್ ಡನ್. ಥ್ಯಾಂಕ್ ಯು ದೊಡ್ಡಪ್ಪ. ದೊಡ್ಡಪ್ಪ ಟೀ ಕುಡಿದ್ರಾ? ಕಿರಣ್ ಬ್ರೋ ಅಂತ ಯೋಚನೆ ಮಾಡ್ತಿದ್ದಾರೆ ಸ್ವಾತಿ ಅಕ್ಕ. ಈರ್ನ ಸಾಂಗಕ್ಕೆ ಎಂದು ಜೋ ಮಲ್ತು ಅತ್ತೆ ಅಂದೆ ಎಂಚಾತನ ಸಾಂಗ್ ಪ್ರಕಾಶ್. ಇಲ್ಲಿ ಏನಾಗಿದೆ? ಇಲ್ಲಿ ಲೈವ್ ಆಗಿದೆ. ದೊಡ್ಡಪ್ಪ ನಮಸ್ತೆ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಆನ್ ಮ್ಯೂಟ್ ಸಪೋರ್ಟು ಹೊರಗಡೆ ಇದ್ದೇನೆ. ಹೌದು ದೊಡ್ಡಪ್ಪ. ಓಕೆ ದೊಡ್ಡಪ್ಪ. ಜಯರಾಜ್ ನಮಸ್ತೆ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಮುದ್ದು ಹುಲಿ ನೋಡುವ ಆಯ್ತಾ? ಮೆಸೇಜ್ ಬಂದಿದ್ರೆ ಮೆಸೇಜ್ ಮಾಡ್ತೇನೆ, ನೀವು ಮೆಸೇಜ್ ಹಾಕಿ. ನೂರು ನಮ್ಮಲ್ಲಿ ನಿನ್ನೆ ಮಳೆ ಬಂದಿದೆಯಾ?
ನಿಮ್ಮಲ್ಲಿ ನೋಡಿ ನೂರು, ಸ್ವಾತ್ಯಕ್ಕನ ಊರಲ್ಲಿ ಮಳೆ ಬಂದಿದೆಯಾ ಹೇಳಿ ನೀವು. ಮುದ್ದು ಹುಲಿ ಅಂತ ತಲೆ ಮೇಲೆ ಕೈ ಹೊತ್ಕೊಂಡ್ರು ನೂರು. ಹೈಡಲ್ಲಿ ಯಾರೂ ಇರಬೇಡಿ ಫ್ರೆಂಡ್ಸ್, ಬನ್ನಿ ಭಾಗ್ಯಶ್ರೀ ಅವರ ಲೈವ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಪ್ರಕಾಶ್. ಮುದ್ದು ಅಕ್ಕ ಸ್ವಲ್ಪ ಬಂದಿದೆ, ಮಿಕ್ಕಿದ್ದು ನಾರು. ಹೌದಾ ನೂರು? ನಾನು 5,000 ಮೆಸೇಜ್ ಮಾಡಿದ್ರ 5,000ದಲ್ಲಿ ಒಂದಾದ್ರೂ ಮೆಸೇಜ್ ಕಾಣಬೇಕಲ್ವಾ ನೂರು? ಎಂತ ನೀವು ನನ್ನನ್ನು ಮಂಗ ಮಾಡೋದು? ಪ್ರಕಾಶ್ ಅವರು ಹಾರ್ಟ್ ಕೊಡ್ತಿದ್ದಾರೆ, ಥ್ಯಾಂಕ್ ಯು ಪ್ರಕಾಶ್. ಡಾಕ್ಟರ್ ಬೇಗ ಬನ್ನಿ ಮುದ್ದು ಸಿಸ್ಟರ್ ಲೈವ್ಗೆ, ಎಮರ್ಜೆನ್ಸಿ ಇದೆ, ಒಬ್ರಿಗೆ ಏನೋ ಆಗಿದೆ ನೋಡಿ, ಈಗ ನೆನಪು ಶಕ್ತಿ ಬೇರೆ ಹೋಗಿದೆ ಅವರದ್ದು, ಅವರು ಒಳ್ಳೆ ಇದ್ರು ಅಂತ ಹೇಳ್ತಿದ್ದಾರೆ ಕಿರಣ್. ಅದು ಯಾರು ಕವಿತಾ, ಅವಳಿಗೆ ಬೇರೆ ಕೆಲಸ ಇಲ್ಲ. ಹೇಗಿದ್ದೀರಾ ನೂರು ಅಣ್ಣ ಅಂತ ಪ್ರಕಾಶ್. ಅಯ್ಯೋ ಕವಿತಕ್ಕ. ಪ್ರಕಾಶ್ ಸಾಂಗ್ ఏం చేస్తండి ఎదుయరత కమెంట్ పాడతారా? సూపర్ సూపర్, థ్యాంక్ యూ. గుడ్ ఈవినింగ్ కిరణ్ సర్ ಅಂತ ಪ್ರಕಾಶ್. ಜಯರಾಜಣ್ಣ ಸ್ವಾತಕ್ಕೆ ಯೋಚನೆ ಮಾಡ್ತಿದ್ದಾರೆ. ಜಯರಾಜಣ್ಣ ನೀವು ಬೆಂಗಳೂರಿಗೆ ಅವರು ಪ್ರಕಾಶ್ ಅವರು ಬ್ಯಾಂಗ್ಳೂರಿಗೆ ಡಾನ್ ತಾನೆ. ಸೂಪರ್ ಸಾಂಗ್ ಅವಿ, ಥ್ಯಾಂಕ್ ಯು. ಸೂಪರ್ ಸೂಪರ್ ಅಂತ ಸ್ವಾತ್ಯಕ್ಕ. ಸೂಪರ್ ಇದ್ದೀನಿ, ನೀವು ಹೇಗಿದ್ದೀರಾ ಅಂತ ಪ್ರಕಾಶ್. ನೋಡಿ ಕಿರಣ್ ನಿಮಗೆ ಮೆಸೇಜ್ ಹಾಕಿದ್ದಾರೆ, ಓದಿ ಆಯ್ತಾ? ಯಾನ್ ಪೋಪು ಬಾಯ್ ಈರ್ದೊರೆ ಪೋಪುನು ಈರ ಹೈಡ್ ಏನ ಮಾಡ್ತಾನೆ ಆ ಪಾತೆರ್ನ ಇಜ್ಜಿತಲ್ಲಿ ಪೋಯಲ್ಲ. ಮುದ್ದು ಹುಲಿ ಅಂತ ಗುದ್ದುತ್ತಿದ್ದಾರೆ ನೂರು. ಈಗ ಇಲ್ಲ ನೂರು. ಎಂತ ಅನ್ನ ಬಿಟ್ಟಿದೆ ನಾನು. ಎಂತ ಮಾತಾಡ್ತಿದ್ದಾರೆ ಅವರು? ಎಲ್ರಿಗೂ ಯಾಕೆ ಮಾತಾಡಲ್ಲ ನೀವು ಅಂತ ಹೇಳ್ತಿದ್ದಾರೆ ಸ್ವಾತಕ್ಕೆ. ಹೌದಾ ಅಣ್ಣ ಅಂತ ನೂರು. ಎಲ್ಲರೂ ಮಾತಾಡ್ತಿದ್ದಾರೆ, ನೀವು ಯಾಕೆ ಮಾತಾಡ್ತಿಲ್ಲ? ಹಾಯ್ ಹಾಯ್. ಇವರೇನು ಬೇಸರದಲ್ಲಿದ್ದಾರೆ, ಏನಾಯ್ತು ಹೇಳಿ? ಸೂಪರ್ ಸೂಪರ್ ಅಂತ ಸ್ವಾತ್ಯಕ್ಕ. ದೊಡ್ಡಪ್ಪ ಸೂಪರ್, ಥ್ಯಾಂಕ್ ಯು. ಯಾರು ಸ್ವಾತ್ಯಕ್ಕ ಅಂತ ನೂರು. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ. ಪಾತೆರು ಜರಿರೆ ಅತ್ತ ಇತ್ತೆ ಪಾತೆರೊಂದಿಲ್ಲ ಇರ ಲೈವ್ ಬತ್ತ ಜಾಡ ಪಾತೆ ದೊಡ್ಡಪ್ಪ ಅಂತ. ಇದ್ಯಾರು ದೊಡ್ಡಪ್ಪ ಅಂದ ಐಡಿಯಾ? ಎಂತಾಯ್ತು ಇದು? ನೂರು ಅಂತ ಬೇಸರದಲ್ಲಿದ್ದಾರೆ ಸ್ವಾತ್ಯಕ್ಕ. ನಿಮ್ಮ ಹೆಸರೇನು ಹೇಳಿ? ಸೂಪರ್ ಸೂಪರ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ಹಾಯ್ ಕೃಷ್ಣ ಅವರೇ ಅಂತ ಪ್ರಕಾಶ್ ಅವರು. 200 200 ಅಲ್ಲ 300. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಸ್ವಾತ್ಯಕ್ಕ ಏನಾಯ್ತು ನಮ್ಮ ಮುದ್ದು ಅಕ್ಕಗೆ ಅಂತ 100. ನೈಸ್ ನೈಸ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ಎಲ್ಲರೂ ಸ್ವಾತಿ ಅವರ ಜೊತೆ ಮಾತಾಡಿ ಅಂತ ಹೇಳ್ತಿದ್ದಾರೆ ಪ್ರಕಾಶ್. ಸೂಪರ್ ಸೂಪರ್ ಅಂತ ಬಂದರು ಉಡುಪಿಯಿಂದ ರವೀಂದ್ರ. ಉಡುಪಿಯ ಡಾನ್ ಬಂದರು ನೋಡಿ. ರವೀಂದ್ರ ಅವರೇ ನಮಸ್ತೆ ಅಂತ ಹೇಳ್ತಿದ್ದಾರೆ. ದೊಡ್ಡಪ್ಪ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೌದು. ಹಾಯ್ ಪ್ರಕಾಶ್ ಅಣ್ಣ ಅಂತ ಕೃಷ್ಣಣ್ಣ. ಹಾಯ್ ಸ್ವಾತಿ ಅವರೇ. ಕಾನಕಾಯ ಅಂತ ಹೇಳ್ತಿದ್ದಾರೆ. ಕಾನಕಾಯ. ಮುದ್ದು ಅಕ್ಕಗೆ ಮಂತ್ರ ಹೇಳಿ ಯಾವುದಾದ್ರೂ ಒಂದಂತ ಹೇಳ್ತಿದ್ದಾರೆ 100. ದೊಡ್ಡಪ್ಪ ಹಾಯ್ ಅಂತ ರವೀಂದ್ರಣ್ಣ. ಸ್ವಾತಿ ಅಕ್ಕ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತ ಕಿರಣಣ್ಣ. 100. ಅದು
ಯಾರು ಸ್ವಾತಿ ಅಕ್ಕ ಅಂತ ಕೇಳ್ತಿದ್ದ ರವೀಂದ್ರ ಆಗ್ತಿದೆ. ಕಿರಣ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರನ್. ಹೌದು, ನೀವು ಗಳಿಗೆ ಹೋಗಿ ಥ್ಯಾಂಕ್ ಯು ಕಿರಣ್ ಬ್ರೋ ಅಂತ ಸ್ವಾತ್ಯಕ್ಕ. ಸ್ವಾತ್ಯಕ್ಕ ಅಂದರೆ ನಮ್ಮ ಮುದ್ದು ಅಕ್ಕ ಅದು ಅಂತ ಹೇಳ್ತಿದ್ದಾರೆ ನೂರು. ರವೀಂದ್ರ ಬ್ರದರ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಆಂಡ್ ದೆತ್ತರ್ಲ ಗಾಡಿ. ಹ್ಯಾಪಿ ಗಾಂಧಿ ಜಯಂತಿ. ಇಲ್ಲಿ ನೋಡಿ ಗಾಂಧಿ ಜಯಂತಿ ಕೂಡ ಬಂತು. ಇನ್ನೇನಾದರೂ ಇದೆಯಾ? ಕಿರಣನ್ನ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ನೂರು. ಸೇಮ್ ಟು ನೂರು. ನಾನು ಮಧ್ಯಾಹ್ನ ಎಂತ ತಿಂದಿದ್ದು ತಿಂದವರಿಗೆ ಗೊತ್ತಿರಬೇಕು, ನಾವು ಎಂತ ಹೇಳಬೇಕು ಹೇಳಿ ಸ್ವಾತ್ಯಕ್ಕ. ನೀವು 2 ದೋಸೆ ತಿಂದರೆ ಅಂದರೆ ಹೌದಾ? ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಹ್ಯಾಪಿ ನೆಹರು ಜಯಂತಿ. ಹೌದಾ, ಇರಲಿ, ಅದೊಂದು ಸೈಡಲ್ಲಿ ಇರಲಿ. ನೂರು ಅವರೇ ಹ್ಯಾಪಿ ವ್ಯಾಲೆಂಟೈನ್ಸ್. ಹೌದಾ, ಅವ್ರಿಗೆ ಕೂಡ ಅದೇನಾ? ಹಾಯ್ ಅಣ್ಣ ಅಂತ ಸ್ವಾತ್ಯಕ್ಕ. ಹಾಯ್ ಅಕ್ಕ ಅಂತ ಹೇಳ್ತಿದ್ದಾರೆ. ನೂರು 100 ತಳ್ಳಿ ಈ ಕಡೆ. ಹಾಂ, 100 ತಳ್ಳಿ ಈ ಕಡೆ. ಮಧ್ಯಾಹ್ನ ಊಟ ಬಿಟ್ಟಿದ್ದು ಮುದ್ದು ಅಕ್ಕ. ಹೌದಾ, ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಬೇಲೆ ಉಂಡು ಪೋಡಯನು. ಓಕೆ ಕೃಷ್ಣಣ್ಣ ಅಂಚನ ಪೋಲೆ ಬೇಲೆ ಅನ್ಪ್ಲೆ. ಓಕೆನಾ, ಗುಡ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ದುಡ್ಡು ಖಾಲಿ ಆಗಿದೆ, ನಾಳೆ ಕೊಡುವೆ ಅಂತ ಹೇಳ್ತಿದ್ದಾರೆ ನೂರು. ಹೌದಾ ನೂರು ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಬಾಯ್ ಭಾಗ್ಯಶ್ರೀ ಅವರೇ. ಬಾಯ್ ಬಾಯ್ ಪ್ರಕಾಶ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ. ನಾಳೆನೋ ಹಿಂದೆ ಕೊಡಿ. ಹೌದಾ, ನೋಡಿ ನೂರು ಇವತ್ತೇ ಕೊಡಬೇಕಂತೆ. ಹಾಂ ಮುದ್ದು ಅಕ್ಕ ಅಂತ ಹೇಳ್ತಿದ್ದಾರೆ ನೂರು. ಸೂಪರ್ ಅಂತ ಸ್ವಾತಿಕ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇದೆಂತ ಬಾಯಿ ಬಿಟ್ಟಿದ್ದಾರೆ? ಎಂತ ಮೊಸಳೆನಾ? ಮೊಸಳೆ ಕಳಿಸಿದ್ದಾರೆ. ಮುದ್ದು ಹುಲಿ ಎಂತ? APISನಲ್ಲಿ ಎಲ್ಲರೂ ನಾಪತ್ತೇನು? ಅದೆಂತ? ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಹಾಯ್ ಕವಿತಾ, ಚಾ ಆಯ್ತಾ ಅಂತ ಕೇಳ್ತಿದ್ದಾರೆ ಸ್ವಾತ್ಯಕ್ಕ. ಥ್ಯಾಂಕ್ ಯು. ಬಾಯ್ ಮುದ್ದು ಅಕ್ಕ. ಬಾಯ್ ಬಾಯ್ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಇದು ಕೊಡ್ತು. ಬೇಲೆ ಮಧ್ಯೋಡ್ಲ ಕವಿತಾ ಮಳೆ ಬಂತ ಕೇಳ್ತಿದ್ದೆ. ಆಫೀಸ್ನಲ್ಲಿ ಎಲ್ಲರೂ ನಾಪತ್ತೆ. ಓ ಹಾಗೆ ಕೇಳಿದ್ದ? ಇಲ್ಲ ಇಲ್ಲ, ಇದ್ದಾರೆ, ನಾಪತ್ತೆ ಏನಿಲ್ಲ. ಸೂಪರ್ ಸೂಪರ್. ಥ್ಯಾಂಕ್ ಯು ಸ್ವಾತ್ಯಕ್ಕ. ದೊಡ್ಡಪ್ಪ ಥ್ಯಾಂಕ್ ಯು. ಗುಡ್ ಗುಡ್ ಸೂಪರ್ ಸೂಪರ್ ಅಂತ ರವೀಂದ್ರ ಅಣ್ಣ. ಇವತ್ತು ಸೂಪರಲ್ಲಿ ಹೋಯ್ತಾ ದಿನ. ಮಡಿಕೇರಿ ಹಾಯ್ ಅಂತ ರವೀಂದ್ರ ಅಣ್ಣ. ನೈಸ್ ನೈಸ್ ಅಂತ ಸ್ವಾತ್ಯಕ್ಕ. ಜಯರಾಜ ಅಣ್ಣ, ನೀವು ಈಗ ಯಾಕೆ ಡಾನ್ ಆಗೋದು ಅಂತ ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಸಪೋರ್ಟು ಸೂಪರ್ ಸೂಪರ್. ಮಡಿಕೇರಿ ಯಾರು ಅಂತ ಕೇಳ್ತಿದ್ದಾರೆ ಸ್ವಾತ್ಯಕ್ಕ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಮಡಿಕೇರಿ ಯಾರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಗುಡ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ನೈಸ್, ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಅಟೋ ಅಣ್ಣ, ನಾನು ಕಾರ್ಕಳ ಬಂದಿದ್ದೆ ತಾನೆ, ಮುದ್ದು ಹುಲಿಗೆ ಹೇಳಿ ಸ್ವಲ್ಪ ತುಳುವಿನಲ್ಲಿ ಅಂತ ಹೇಳ್ತಿದ್ದಾರೆ ನೂರು. ಹಮ್ ಖಾನಾ ಕಾಯಂಗೆ
ರವೀಂದ್ರಣ್ಣ ದಾನೆ ವಿಶೇಷ ಅಂತ ಹರ್ಷ. ಪಾಪ ಅವರು ಊರನ್ನೇ ಮರೆತು ಬಿಟ್ರು ಅಂತ ರವೀಂದ್ರಣ್ಣ ಅಲ್ವಾ. ಆಟೋ ರಾಮಣ್ಣ ಬ್ಲಾಕ್ ಬಾಸ್ಟರ್ ಮೂವಿ ಅಂತ ಹೇಳ್ತಿದ್ದಾರೆ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ವಿಶೇಷಪ್ಪ ನೋಡಿ ಆನಂದಲೇರು. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ನಾನು ಯಾರು ಅಂತ ಕೇಳ್ತಿದ್ದಾರೆ ಸತ್ಯ. ಸೂಪರ್ ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಏನು ಸೂಪರ್ ಸೂಪರ್ ಅನ್ನುತ್ತಿರುವಿರಿ. ಸೂಪರ್ ಅಂತ ದೊಡ್ಡಪ್ಪ. ಅನ್ನೋ ನಿಮ್ಮ ಹೆಸರೇನು ಅಂತ ಕೇಳ್ತಿದ್ದಾರೆ. ಭಗೀರಥ 3 ಇಯರ್ ರನ್ನಿಂಗ್ ಹೌಸ್ಫುಲ್ ಅಂತ ಹೇಳ್ತಿದ್ದಾರೆ. 100 ನಗ್ತಿದ್ದಾರೆ. ಸೂಪರ್ ಅಂತ ಹೇಳ್ತಿದ್ದಾರೆ ಸಾತ್ಯಕ್ಕ. ಮೊರನಿ 100 ಕಾರ್ಲಾಗ್ ಬತ್ತಿತ್ತೆರಿಗೆ ಅಂದು ಗುಡ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಾತ್ಯಕ್ಕ. ನನ್ನ ಹೆಸರು ಡೊನಾಲ್ಡ್ ಟ್ರಂಪ್. ಚಪ್ಪ ದೇವರೇನೆ. ಮಡಿಕೇರಿ ಹಾಯ್ ಅಂತ ರವೀಂದ್ರಣ್ಣ. ವಿಶೇಷ ಎನ್ನಲ್ಲ ಅಚ್ಚುನಲ್ಲ ಟುಗೆದರ್ ಆ ಒಂದುಂಡ ಅವೇ ಮೇರೆ ಮನಿ ಪೂಜೆ ಆವಡ ದುಂಪು ಆಡವೆ. ಸೂಪರ್, ಥ್ಯಾಂಕ್ ಯು ಸತ್ಯಕ್ಕ. ಹಾಯ್ ಅಂತ ಹೇಳ್ತಿದ್ದಾರೆ ಸಾತ್ಯಕ್ಕ. ಓಕೆ ಪನ್ನೊಂದಿಲ್ಲ ರವೀಂದ್ರಣ್ಣ. ಹಿ ಪನ್ನೊಂದಿಲ್ಲ ಸಾತ್ಯಕ್ಕ. ಅನ್ನೊಂದು ಹೋದ ಅನ್ನೋನ್ ಹೌದಾ, ಇಂಡಿಯಾದಲ್ಲಿ ಏನು ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಮುದ್ದು ಹುಲಿ ನೋಡಿ ಅಲ್ಲಿ ಕೇಳಿ ಎಂತ ಕೇಳಬೇಕು 100. ಮುದ್ದು ಅಕ್ಕ ಅಂತ 100. ಮಡಿಕೇರಿ ಏರು ಮುದ್ದು ಮುಲ್ಪ. ಮಡಿಕೇರಿ ಏರಿಂದ ಗೊತ್ತಜ್ಜಿ ಸಾತ್ಯಕ್ಕ ಅಂತ ಗೊತ್ತುಂಟು. ನಾನೇ ಮಳೆ ನಿಲ್ಲಿಸಿದ್ದು ನಿನ್ನೆ ಬೆಂಗಳೂರಲ್ಲಿ. ಹೌದಾ, ಒಳ್ಳೆ ವಿಷಯ. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ. ಗುಡ್, ಸೂಪರ್, ಥ್ಯಾಂಕ್ ಯು. ಯಾನ್ ಮಡಿಕೇರಿ ಅಲ್ಲ ಅಂತ ಹೇಳ್ತಿದ್ದಾರೆ ಸಾತ್ಯಕ್ಕ. ಮುದ್ದು ಅಕ್ಕ ನೀವು ದಾರಿ ತಪ್ಪಿದ್ದ ಸಾತ್ಯಕ್ಕ. ಅವರು ದಾರಿ ತಪ್ಪಿ ಬಂದದ್ದು. ಮತ್ತೆ ಎಲ್ಲಿ ಅಂತ ಕೇಳ್ತಿದ್ದಾರೆ ರವೀಂದ್ರಣ್ಣ. ದೊಡ್ಡಪ್ಪ ಅಂತ ಶಾಂತಕ್ಕ. ನೂರು ಮಡಿಕೇರಿ ಯಾರು ಅಂತ ಕೇಳ್ತಿದ್ದಾರೆ. ನಾನು ಇಂಡಿಯಾದಲ್ಲಿ ಮಳೆ ಬಂದಾಗ ಜೋರು ಮಳೆ ಬಂದರೆ ಸ್ಟಾಪ್ ಮಾಡಿಸ್ತೀನಿ. ಬಿಸಿಲು ಜಾಸ್ತಿ ಆದರೆ ಬಿಸಿಲು ಕಡಿಮೆ ಮಾಡ್ತೀನಿ. ಶಾಂತಿ ಪ್ರಿಯ ನಾನು. ಹೌದಾ. ಮುದ್ದು ಹುಲಿ ಮುದ್ದು ಅಕ್ಕಗೆ ದಾರಿ ತೋರಿಸಿ ಎಂದು ವಿನಂತಿ. ತೋರಿಸುವ ಆಯ್ತಾ. ಶಾಂತ ನಮಸ್ತೆ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ನಾನು ಹೇಳಲ್ಲ ಅಂತ ಹೇಳ್ತಿದ್ದಾರೆ ಸಾತ್ಯಕ್ಕ. ಹೇಳಲ್ಲ ಮುಂದುವರಿಲಿ ಸ್ವಾತ್ಯಕ್ಕ. ಏಕ ವ್ಯಕ್ತಿ ಅಭಿನಯ. ಮಡಿಕೇರಿ ಊರು ಉಂಟು, ಅದರಲ್ಲಿ ಒಬ್ಬರು ಸ್ವಾತಿ ಅಕ್ಕ ಅಂತ ಇದ್ದಾರೆ. ಹೌದಾ, ಕತೆ ಸ್ಟಾರ್ಟ್ ಮಾಡಿದ್ರು. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಲೈಕ್ ಕೊಡಿ, ಥ್ಯಾಂಕ್ ಯು. ಶಾಂತಬಾಯಿ ಅಂತ ಹೇಳಿದ್ದಾರೆ. ಗುಡ್ ಅಂತ ಹೇಳ್ತಿದ್ದಾರೆ.
ಸೂಪರ್ ಸೂಪರ್ ಅಂತ ಏರ್ ಮಾರೆ ಒಂದು ಗೊತ್ತುಜ್ಜಿ. ಶಾಂತಕ್ಕ ನೀವು ಎಲ್ಲಿಗೆ ಹೋಗಿದ್ದ ಅಂತ ಕೇಳ್ತಿದ್ದಾರೆ ನೂರು. ನಾನು ಮೈಸೂರು ಅಂತ ಸ್ವಾತಿಕ. ಮಡಿಕೇರಿಯಲ್ಲಿ ಒಬ್ಬರೇ ಇರುವುದಾ ಒಂದೇ ಹೆಸರಲ್ಲಿ ಅಂತ ಹೇಳ್ತಿದ್ದಾರೆ. ಕಾಲ್ ಇತ್ತು ನೂರು ಅಂತ ಹೇಳ್ತಿದ್ದಾರೆ. ಮೈಸೂರು ಅರಮನೆ ಸ್ವಾತಿ ಅಕ್ಕ ಅಂದು. ಹೌದಾ ನೂರು? ಬಾಂಬೆ. ಹಾಯ್ ನೂರು. ನೂರು ಅಂತ ಸ್ವಾತಿ ಅಕ್ಕ. ಹೌದಾ ಶಾಂತಕ್ಕ ಅಂತ ನೂರು. ಸೂಪರ್ ಸೂಪರ್ ಹೇಳ್ತಿದ್ದಾರೆ ದೊಡ್ಡಪ್ಪ. ಶಾಂತ ಸಿಸ್ಟರ್ ಸ್ವಾತಿ ಅಕ್ಕ. ವಲ್ತುಪುರಪ್ಪನ ಗುಡ್ಡ ಅಂತ ಹೇಳ್ತಿದ್ದಾರೆ. ಅವರಿಗೆ ಹೆಸರಿಲ್ವಾ? ಹೆಸರು ಹೇಳಲ್ಲ ಅವರು. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಡೊನಾಲ್ಡ್ ಟ್ರಂಪ್ ಹಿಯರ್ ನೋ ಫಿಯರ್. ನಿಮ್ಮದು ಹೆಸರೆಂತ ಹೇಳಿ? ನಿಮ್ಮದು ಒರಿಜಿನಲ್ ಹೆಸರೆಂತ? ಸಾತ್ಯಕ್ಕ ನೀವು ಆರಾಮಾಗಿ ಕುರ್ಚಿ ಮೇಲೆ ಕುತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನೂರು. ಬಾಯ್ ಬಾಯ್ ಶಾಂತ ಬಾಯ್. ಹಾಂ, ಲೈಕ್ ಕೊಡಿ ಅಂತಿದ್ದಾರೆ ಶಾಂತಕ್ಕ. ಓಕೆ ಬೇಡ ಬಿಡಿ. ಎಂತ ರವೀಂದ್ರಣ್ಣ ಏನಾಯಿತು? ಓಕೆ ನೂರು ಅಂತ ಹೇಳಿ ಸ್ವಾತ್ಯಕ್ಕ. ಅದೇ ಹೆಸರು ಡೊನಾಲ್ಡ್ ಟ್ರಂಪ್. ನಾವು ಯಾರು ಗೊತ್ತಿಲ್ಲ ನೂರು. ಹೆಸರು ಹೇಳಲ್ಲ ಅವರು. ಯಾವ ಊರು ಆದರೆ ನನಗೇನು ಅಂತ ರವೀಂದ್ರಣ್ಣ. ಹೌದಾ? ಸಾತ್ಯಕ್ಕನಾಗ್ತಿದ್ದಾರೆ. ಸೂಪರ್. ಶಾಂತ ಇದು ಎಂತ ನೀವು ಕರೆಕ್ಟ್ ಹೇಳಿ. ಎಂತ ಹೆಸರು ನಿಮ್ಮದು? ಗುರ್ತ ಇಜ್ಜಂದಿನ ಕಡೆ ಪಾತಿರ್ಜನಮ್ಮ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಓಂ ನಮಃ ಶಿವಾಯ. ಥ್ಯಾಂಕ್ ಯು ದಪ್ಪ. ಅನ್ನೋನ್ ಯಾರು? ನೀವು ಹೆಸರು ಹೇಳಿ ಅಂತ ಹೇಳ್ತಿದ್ದಾರೆ ನೂರು. ಸಾತ್ಯಕ್ಕ ಮುಖ ತಿರುಗಿಸ್ತಿದ್ದಾರೆ. ಫ್ಲ್ಯಾಶ್. ಥ್ಯಾಂಕ್ ಯು ದೊಡ್ಡಪ್ಪ. ದೊಡ್ಡಪ್ಪ ಚಾ ಆಯ್ತಂತ ಶಾಂತಕ್ಕ. ಶಾಂತ ಸಿಸ್ ಅಂತ ನಾಕ್ತಾರೆ ರವೀಂದ್ರಣ್ಣ. ಹ್ಯಾಪಿ ನ್ಯೂ ಇಯರ್ ಅಂತ ದೊಡ್ಡಪ್ಪ. ಮುಖ ನೋಡಿ ಮುದ್ದು ಅಕ್ಕದ್ದು ಅಂತ ನೂರು. ಗುಡ್ ಅಂತ ಸ್ವಾತ್ಯಕ್ಕ. ಕರೆಕ್ಟ್ ಪಂಡರ್ ಅಂತ ರವೀಂದ್ರಣ್ಣ. ಶಾಂತ ಟೀ ಆಯಿತು ನಿಮ್ದಾಯ್ತಾ ಅಂತ ದೊಡ್ಡಪ್ಪ. ನೂರು ಅಂತ ನಗ್ತಿದ್ದಾರೆ ಶಾಂತಕ್ಕ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನೂರು 100 ತಳ್ಳು ನೇಮ್ ಹೇಳ್ತೀನಿ. ಹಾಂ ಇಲ್ಲ ದೊಡ್ಡಪ್ಪ ಅಂತ ಶಾಂತಕ್ಕ. ಇನ್ಮೇಲೆ ನಿಮ್ಮ ಲೈವ್ನಲ್ಲಿ ಮಡಿಕೇರಿ ಅಂತ ಹೇಳಬೇಡಿ ಅಂತ. ಹೌದಾ ನೂರು? ನೀವು ಪಾಪ ಆಯ್ತಾ ಅಂತ ಸ್ವಾತ್ಯಕ್ಕ ಚಾಕ್ಲೇಟ್ ಕೊಡ್ತಿದ್ದಾರೆ. ಶಾಂತಕ್ಕ ಅಂತ ನಗ್ತಿದ್ದಾರೆ ನೂರು. ಶಾಂತ ಹೌದಾ ಓಕೆ ಅಂತ ದೊಡ್ಡಪ್ಪ. ಸೂಪರ್ ಸೂಪರ್ ಥ್ಯಾಂಕ್ ಯು. ಓಕೆ ಸರ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಯಾರು ಸರ್? ಶಾಂತಂ ಪಾಪಂ. ಇವರು ಯಾಕೆ ಶಾಂತಕ್ಕನ ಬೆನ್ನ ಹಿಂದೆ ಬಿದ್ದಿದ್ದಾರೆ? ಎಂತಾಯಿತು ಇಲ್ಲಿ? ಗುಡ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಓ ಹೌದಾ ಮುದ್ದು ಅಕ್ಕ. ಮುದ್ದು ಹುಲಿ ನನಗೆ ಪಾಪಿ ಅಂತಾರೆ ನೋಡಿ. ಇಲ್ಲ ನೂರು, ನಾನು ಯಾವಾಗ ಹೇಳಿದೆ ಪಾಪಿ ಅಂತ? ಇಂಡಿಯಾ. ಥ್ಯಾಂಕ್ ಯು ದೊಡ್ಡಪ್ಪ. ಅಂದಿ ಮಾಡಿ. ನಿಮ್ಮ ಹೆಸರು ಹೇಳಿ. ನೀವು ಯಾಕೆ ಈ ಥರ ಮೆಸೇಜ್ ಹಾಕ್ತಿದ್ದೀರಾ ಹೇಳಿ? ಗೀತಕ್ಕ ಅಂತ ಸ್ವಾತ್ಯಕ್ಕ. ಒಲ್ತು ಸಾಯಿಪ್ಪ. ಶಾಂತಕ್ಕ ಹಿಂದೆ ಬೀಳೋದು ಯಾಕೆ ನೀವು? ಹೈಡ್ ಮಲ್ಪಲಂಚಿ ಪಾಟ್. ನೂರು ಅಂತ ಶಾಂತಕ್ಕ. ಗುಡ್ ಅಂತ ಹೇಳ್ತಿದ್ದೆ ಸ್ವಾತ್ಯಕ್ಕ. ಕರೆಕ್ಟ್ ಪುದರ್ ಬಂದ್ರಲ್ಲ ಪೂಜಾ ಏರಿಂದು. ನೈಸ್ ಥ್ಯಾಂಕ್ ಯು. ಬೇಗ ಬೇಗ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಅನ್ನೋನ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಅವರಂತ ಇದ್ರು. ಶಾಂತಕ್ಕ ನಿಮಗೆ ಪರಿಚಯ ಇದೇನು ಅಂತ ಕೇಳ್ತಿದ್ದಾರೆ. ಅವು ಕೆಲವು ಮಾರಿಲ್ಲ ತೋಚುಡು ಅಂದು. ಕೆಟ್ಟ ಕನಸು ಬಿದ್ದರೇನೋ ಆಲೋಚನೆ ಶುಚಿಯಾಗಿರಲಿ. ನನ್ನ ಇದನ್ನು ಓದ್ತಿದ್ದೀರಾ ಸ್ವಾತ್ಯಕ್ಕ? ಅವನು ಹೋದ ದೊಡ್ಡಪ್ಪ ಅಂತ ನೂರು.
ನೂರು ಯಾರು ಅವನ ಅಂತ ದೊಡ್ಡಪ್ಪ, ನೂರು ಅಂತ ನಗ್ತಿದ್ದಾರೆ ಶಾಂತಕ್ಕ. ಅವಕ್ಕೆಲ್ಲ ಅವು ಪಿರಾವುಡು ಕುರೇಪುನ ಆದಿ ಯಾವುದೋ ದಾರಿ ತಪ್ಪಿ ಬಂದಿ ಮನಸ್ಸು ಮಂಕಾಗದಿರಲಿ. ಹೌದು, ನೂರು ಅಂತ ನಗ್ತಿದ್ದಾರೆ ಶಾಂತಕ್ಕ. ದೊಡ್ಡಪ್ಪ ಎಂತ ಮೈಕಾನ ಎಂತದು? ಮಿಕ್ಕ ನೋಡಿ, ಮಿಕಾನಾ? ಮಿಕ ಅಂದ್ರೆ ಎಂತ? ನೂರು ಅವನು ಹಂದಿ ತರ ಇದ್ದಾನೆ, ಹಂದಿ ತರ ಇದ್ದಾನೆ. ಹೌದಾ ದೊಡ್ಡಪ್ಪ? ಮುಕ್ಳಿಗೆ ದಾದಾಂಡು ಮಾರ. ಅಯ್ಯೋ ದೇವ. ದೊಡ್ಡಪ್ಪ ಅಂತ ನಗ್ತಿದ್ದಾರೆ ನೂರು. ಮುದ್ದು ಇಲ್ಲಿ ಇದ್ದೀರಾ? ಇದ್ದೇನೆ. ಸೂಪರ್ ಅಂತ ಹೇಳ್ತಿದ್ದಾರೆ ಸಾತ್ಯಕ್ಕ. ನೂರು ನಗ್ತಿದ್ದಾರೆ. ಗುಡ್ ನೈಸ್ ಲೈವ್ ಅಂತ ಶಾಂತಕ್ಕ ಮತ್ತು ಸಾತ್ಯಕ್ಕ ಹೇಳ್ತಿದ್ದಾರೆ. ಲೈಕ್ ಕೊಡಿ. ಥ್ಯಾಂಕ್ ಯು ನೂರು. ನೈಸ್, ಥ್ಯಾಂಕ್ ಯು ನೂರು. ಹಾಕಿದ್ದೇನೆ ನೋಡಿ ಆಯ್ತಾ ನೂರು? ಒಮ್ಮೆ ನನ್ನ ID ಚೆಕ್ ಮಾಡಿ ಬನ್ನಿ. ಸುರೇಂದ್ರ ಕಾರ್ಕಳ ಅವರು ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಸಾತ್ವಿಕ ಅಂತ ಇದು ದೆವ್ವ ಬಂತ. ಸೂಪರ್ ಗುಡ್ ಅಂತ ಶಾಂತಕ. ಲೈಕ್ ಕೊಡಿ ಎಂದು ವಿನಂತಿ. ಹೌದು, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಸ್ವಾತ್ಯಕ್ಕ ಯಾರು ಅಂತ ಕೇಳ್ತಿದ್ದಾರೆ. ಸ್ವಾತ್ಯಕ್ಕ, ಸ್ವಾತ್ಯಕ್ಕ ಅಂದರೆ ಅವರು ಸ್ವಾತ್ಯಕ್ಕನೇ. ಹೌದಾ ಮುದ್ದುಲಿ? ಹೌದೌದು, ಒಮ್ಮೆ ಚೆಕ್ ಮಾಡಿ ಆಯ್ತಾ ನೂರು? ಹೇಗಿದ್ದೆ ಅಂತ ಹೇಳಿ. ಸಾಂಗ್ ಹೇಗಿದೆ? ಸೂಪರ್ ಅಂತ ದೊಡ್ಡಪ್ಪ. ನಾನು ನೂರು, ನಾನು ದೆವ್ವ ಅಲ್ಲ, ನಾನು ನರಮನೆ ಅಂತ ಹೇಳ್ತಿದ್ದಾರೆ ಸಾತ್ಯಕ್ಕ. ಸ್ವಾತ್ಯಕ್ಕ ಯಾರು ಅಂತ ನೂರು. ಮುದ್ದುಗಿದೆ ಲೈವ್, ಮುದ್ದಾಗಿದೆ ಲೈವಾ? ಥ್ಯಾಂಕ್ ಯು ಸುರೇಂದ್ರ ಅವರೇ. ಸ್ವಾತಿ ಸಿಸ್ ಅಂತ ಶಾಂತಕ್ಕ. ಸ್ವಾತ್ಯಕ್ಕ ನಗ್ತಾ ಇದ್ದಾರೆ. ನೀವು ಕೂಡ ಒಮ್ಮೆ ನೋಡಿ ಬನ್ನಿ ಆಯ್ತಾ ಸುರೇಂದ್ರ ಅವರೇ. ಸ್ವಾತ್ಯಕ್ಕ ನಿಮ್ಮ ಮಂಡೆಗೆ 50 ಕೊಡಬೇಕು ಈಗ. ಸಾಕ 50? ಇನ್ನೊಂದು ಜಾಸ್ತಿ ಇದ್ದರೆ ಕೊಡಿ ನೂರು. 50 ಕಡಿಮೆ ಆಗಿಲ್ಲ, ಕೊಡಿ ನೂರು ಅಂತ ಅಂತ ಕೇಳ್ತಿದ್ದಾರೆ. 50 100 ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಸೂಪರ್ ಸೂಪರ್ ದೊಡ್ಡಪ್ಪ, ಥ್ಯಾಂಕ್ ಯು. ಏನು ನೋಡಬೇಕು ಮುದ್ದುಲಿ? ಸಾಂಗ್ ಹಾಕಿದ್ದೇನಲ್ಲ, ಅದನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದು. ಬನ್ನಿ ಗೈಸ್, ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಾಂ ಮುದ್ದು ಅಕ್ಕ ಅಂತ ಹೇಳ್ತಿದ್ದಾರೆ. ಮಲ್ಲ ಕಣ್ಣು ಬರ್ತದೆ ಅಂದಿ, ಮಲ್ಲ ಕಣ್ಣು ಉಲ್ಲ. ಆ ಕಣ್ಣಂತುದೆ ಓಡಿ
ಸಾಂಗ್ ನೋಡಬೇಕಾ ಕೇಳಬೇಕಾ ಮುದ್ದು? ಕೇಳ್ಕೊಂಡು ಬನ್ನಿ ಆಯಿತಾ. ಆದರೆ ನೀವು ವಿಡಿಯೋ ವಿಡಿಯೋ ಓಪನ್ ಮಾಡಬೇಕಲ್ಲ, ಮತ್ತೆ ನೀವು ಹಾಡು ಸುರೇಂದ್ರ ಅವರೇ. ಓ ಹೌದಾ ಮುದ್ದೂಲಿ, ನಾನು ಖಂಡಿತ ನೋಡ್ತೀನಿ. ಥ್ಯಾಂಕ್ ಯು ನೂರು. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಸಾಂಗ್ ನೋಡಿ ಬಂದೆ, ನಾಳೆ ಕೇಳ್ತಿ. ಅಯ್ಯ ದೇವರೇನೆ. ಎಂತ ನೂರು. ಸುರೇಂದ್ರ ಅವ್ರು ನಗ್ತಾ ಇದ್ದಾರೆ. ನಗಿ ನಗಿ ಆಯ್ತಾ, ನಗಿ, ನೀವು ನಗಿ, ನಗಿಸ್ತಾ ಇರಿ. ನೂರು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ನೂರು ನಗ್ತಾ ಇದ್ದಾರೆ. ನೀವು ಖಾಲಿ ನೋಡುದಲ್ಲ, ಸಾಂಗ್ ಹೇಗುಂಟಂತ ಹೇಳ್ಬೇಕು. ಕಷ್ಟಪಟ್ಟು ಆಡಿದ್ದೇನೆ ಆಯ್ತಾ. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಮುದ್ದುಲಿ ಅಂತ ಗುದ್ದುತ್ತಿದ್ದಾರೆ ನೂರು. ಎಂತ ನೀವು ಬಜ್ಜಿ ಗುದ್ದುದಾ? ಬಜ್ಜಿ ಗುದ್ದುತ್ತೀರಾ? ಅದು ನನ್ನದೇ ಸಾಹಿತ್ಯ, ನಿಮ್ಮ ಮಂಡೆ. ನೀವು ಸುಳ್ಳು ಹೇಳ್ತಿದ್ದೀರಾ? ಮುದ್ದುಲಿ ಕಷ್ಟಪಟ್ಟು ಹಾಡಿದ್ದು ಹಾಡಿಗೆ ನಂದು ಒಂದು ನಮನ. ಥ್ಯಾಂಕ್ ಯು ನೂರು. ಎಲ್ಲಿ ಹೋದ್ರೆ ಎಲ್ಲ ನಾಪತ್ತೆ ಆದ್ರು ಮಾರೆ. ಎಂತ ನೀವು? ನಾನೊಂದು ಇಲ್ಲಿ ಲೈವ್ ಮಾಡ್ತೇನೆ, ಮಾತಾಡಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ ಬಂದರು ನೋಡಿ. ಅಮಾವಾಸ್ಯೆಗೆ ಹುಣ್ಣಿಮೆಗೊಮ್ಮೆ ಬರ್ತಾ ಇರ್ತಾರೆ ಇವರು. ಅಮಾವಾಸ್ಯೆ ಆಗುವಾಗ ಮತ್ತೆ ಹುಣ್ಣಿಮೆಗೆ ರವೀಂದ್ರ ಅಣ್ಣ. ನೂರು ಅವರು ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಮಾತಾಡ್ತೇವೆ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಎಲ್ಲ ಇಲ್ಲೇ ಇದ್ದಾರೆ. ಹೌದಾ? ಹೈಡಲ್ಲಿ ಇದ್ದಾರೆ. ನೂರು ಅಂತ ನಗ್ತಿದ್ದಾರೆ ಶಾಂತಕ್ಕ. ಶಾಂತಕ್ಕ ಅಂತ ನೂರು. ಶಾಂತಕ್ಕೆ ಹೇಗಿದ್ದೀರಿ ಅಂತ ಸುರೇಂದ್ರ ಅವರು. ನೂರು ಹೈಡ್ದಕ್ಲೇನು ಬಿಟ್ಬಿದ್ದಾರ ಅಂತ. ಮಾಕಲ್ ಬರಲ್ಲ ಬರ್ಬಿದ್ದಾರ ಮೇರು ಬಿಟ್ರಲ್ಲ ಹುಟ್ಟು ಸೌಖ್ಯ ಅಂತ ಶಾಂತಕ್ಕ. ನೂರು ನಗ್ತಾ ಇದ್ದಾರೆ. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಸ್ವಾತ್ಯಕ್ಕ ದಾರಿ ತೋರಿಸಿ ನಾಪತ್ತೆ ಹಾಕಿದ್ದಾರೆ. ಹೌದಾ? ದಾರಿ ತೋರಿಸುವ. ಬನ್ನಿ ಶಾಂತಕ್ಕ ಉಡುಪಿಗೆ. ಆಯ್ತು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಬರ್ತಾರೆ ಆಯ್ತಾ? ಇದೆಂತ ನಂಬರ್ ಚೇಂಜ್ ಆಯಿತು? ಶಾಂತಕ್ಕನಿಗೆ ಕಿರೀಟ ಇಲ್ಲ. ಎರಡನೇ ಕಿರೀಟ ಯಾಗಿದೆ? ಯಾರಿಗೋಗಿದೆ? ಒಂದನೇದು ನನಗೆ ಕಿರೀಟ ಕಾಣ್ತಾ ಇಲ್ಲ. ಯಾರಿಗೋಗಿದೆ? ರಾಯಚೂರಿಗೆ ಬನ್ನಿ ಎಂದು ವಿನಂತಿ. ಓಕೆ, ಯಾರು ಬರಬೇಕು? ನೂರು ಅಂತ ನಗ್ತಿದ್ದಾರೆ ಶಾಂತಕ್ಕ. ಸಿಂಧನೂರಿಗೆ ಬನ್ನಿ ಎಂದು. ಸಿಂಧನೂರಾ? ಓಕೆ, ಬರುವ. ಶಾಂತಕ್ಕ ಎಲ್ಲಿರೋದು? ಅವ್ರ ಮನೆಯಲ್ಲಿರೋದು ಸುರೇಂದ್ರ ಅವರೇ. ಅವರು ಮನೆಯಲ್ಲಿದ್ದಾರೆ, ಬಾಂಬೆ ಅಂತ. ಬುದ್ಧು ಇಲ್ಲಿ ಒಂದು ಸಾಂಗ್ ಆಡಿ ಕುಣಿದು ಕುಪ್ಪಳಿಸಿ ಎಂದು ವಿನಂತಿ.
ಸಾಂಗ್ ಹಾಡಿದ್ದೇನೆ ನೋಡಿ ನೂರು. ಇಲ್ಲಿ ನಂದೀಗ ದೊಂಡೆ ಹೋಗಿದೆ. ಈಗ ನಿಮ್ಮ ಹತ್ರ ಮಾತಾಡ್ಬೇಕಲ್ಲ. ಸುರೇಂದ್ರ ಅವ್ರು ನಗ್ತಾ ಇದ್ದಾರೆ. ಮುದ್ದ ಅಂತ ಶಾಂತಕ ನಗ್ತಿದ್ದಾರೆ. ಹೌದು ಮಾರ, ಸ್ವಲ್ಪ ಮಂಗ ಮಾಡುವ ಅಂತ ಎಣಿಸಿದ್ದು, ನೀವು ಹೇಳಿ ಬಿಟ್ರಿ. ಯಾಕೆ ಹೇಳಿದ್ದ ಅವರಿಗೆ? ಸೂಪರ್, ಥ್ಯಾಂಕ್ ಯು, ಗುಡ್, ನೈಸ್. ಮಂಗ ಯಾರು ಹಾಕಿದ್ದು ಈಗ? ಮಂಗ ಯಾರು ಹಾಕಿದ್ದ? ಎಂತ ನೂರು ಮಂಗ ಯಾರ? ಶಾಂತಕ್ಕ, ಬಾಂಬೆಯಲ್ಲಿ ಹೇಗಿದ್ದಿ? ಚಳಿ ಚಳಿ ಉಂಟಾ ಬಾಂಬೆಯಲ್ಲಿ? ಇಲ್ಲಿ ಸೆಕೆ ಚಳಿ ಆಗ್ತಾ ಉಂಟಂತ ಹೇಳಿದ್ರ. ಸಖತ್ತಾಗಿದೆ. ಚಳಿ ಉಂಟಾ ಶಾಂತಕ್ಕ? ಸುರೇಂದ್ರ ಅವ್ರು ನಗ್ತಾ ಇದ್ದಾರೆ. ಏನಕ್ಕೆ ನಗ್ತಿದ್ದೀರಾ ನಮ್ಗೆ ಹೇಳಿ. ಆಯ್ತು ಮಾರ್ಲು. ಮಂಗ ಯಾರು ಆಗಿದ್ದು ವಿನಂತಿ. ನನ್ನನ್ನು ಮಂಗ ಮಾಡಿದ್ದು ಇವರು. ನೀವೇ ನೀವೇ ಮಂಗನನ್ನು ಮತ್ತೆ ಹೇಗೆ ಮಂಗ ಮಾಡುದು? ಯಾರು ಮಂಗ? ಸುರೇಂದ್ರ ಅವರೇ, ನಿಮಗೆ ಬುದ್ಧಿ ಬಿಡ್ತೇನೆ ನೋಡಿ. ರಕ್ಷಿತ್ ಒಂದು ಆರ ದಿಪ್ಪೊಡಿ ಒಂದು ರಕ್ಷಿತೆ ನಿಮಗೆ ಪಾಡುತ್ತೆ ಮಂಡಿಗೆ. ಮುದುಲಿ ಕಾರ್ಕಳದಲ್ಲಿ ತುಂಬ ಚೆನ್ನಾಗಿದೆ ಅಲ್ವಾ ನೂರು? ನೀವು ಬರ್ತಾ ಇರಬೇಕು. ಐಡಿಂತುಲೆ ಮಲ್ದನ ಪಾಡೋಡರಿಗೆ ಮಂಡಿ ಕೂಡ ತೆಲ್ಪಿಯರು ಬೇತ ಐಡಿಡ್ ಬತ್ತೆ ನನ್ನ ಮಂಗೆ ಹಾಕು. ನೀವು ಮಂಗ, ನಿಮ್ಮ ತಾತ ಮಂಗ. ಮುದ್ದು ಇಲ್ಲಿ ಅಂತ ನೂರು. ರಕ್ಷಿತ್ ಬಾರಿ ಗೊಬ್ಬ ಬರತ್ತೆ ಅಂದು ಆರ ಯಾವ ರಕ್ಷಿತ್ ಪನ್ಲೆ ಇರೇನು ತೂಲೆ ಇರೇನು ಮೆಸೇಜ್ ಮಾಡ್ತು ಸರಿನೇ ಇರ್ತದಲ್ಲ. ರಕ್ಷಿತ ಯಾರು ಪ್ಲೀಸ್ ಅಂತ ನೂರು. ಬಾಯ್, ಟೇಕ್ ಕೇರ್, ಸಿ ಯು. ಸೋನು, ಶಾಂತಕ್ಕ, ನಾನು ಯಾವ ರಕ್ಷಿತ ಅಲ್ಲ ಮರ ದೇವ, ನನ್ನನ್ನು ನಂಬಿ ಪ್ಲೀಸ್. ನಾನು ನಂಬಲ್ಲ, ನೀವು ಕರೆಕ್ಟ್ ಹೇಳಿ. ನೂರು ಅಂತ ನಗ್ತಿದ್ದಾರೆ ಶಾಂತಕ್ಕ. ನೂರು ನಗ್ತಿದ್ದಾರೆ. ಆದ್ರೆ ರಕ್ಷಿತ ಆದ್ರೆ ಕಾರ್ಕಳ ಅಂತ ಯಾಕೆ ಹಾಕಿದ್ದಾರೆ? ಅದು ಒಂದು ಕ್ವಶನ್ ಮಾರ್ಕ್. ಎಲ್ಲರೂ ಬೇಗ ಬೇಗ ಲೈಕ್ ಕೊಡಿ. ಹೌದು, ಲೈಕ್ ಕೊಡಿ ಬೇಗ ಬೇಗ, ಹಾಗೆ ಕಮೆಂಟ್ ಮಾಡಿ. ಮಹೇಶ್ ಬ್ರೋನ ಆರಾಧಿಪ್ಪರೆಜ್ಜಿ ಆರಂಜ ಮಲ್ಪೈರ್ ಆರ ಐಡಿಯಾ ಪನ್ವೀರ್ ಆರ ಆತ ಗೊಬ್ಬೌಜೆ ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಮುದ್ದೂಲಿ ಓಕೆ, ಆಮೇಲೆ ಬರ್ತೀನಿ, ಬಾಯ್. ಓಕೆ ನೂರು, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು ಸಪೋರ್ಟ್ ಮಾಡಿದ್ದಕ್ಕೆ. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಬಾಯ್ ಶಾಂತಕ್ಕ ಅಂತ ನೂರು. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ.
ಬೊಕ್ಕ ಏರು ಗೊತ್ತಜ್ಜಿ. 100 ಬಾಯಿ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ದೊಡ್ಡಪ್ಪ ಬಾಯಿ ಗುಡ್ ಮಾರ್ನಿಂಗ್ ಅಂತ 100 ಬಾಯಿ 100 ಅಂತ ಶಾಂತಕ್ಕ. ಓ ಹೌದಾ ಮುದ್ದುಲಿ, ಓಕೆ ವೆಲ್ಕಮ್ ಮುದ್ದುಲಿ. ಬಾಯ್ 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 100. ನಿಧಾನ ಹೋಗಿ ಆಯ್ತಾ. ಹೋಗಿ ಬರ್ತೇನೆ. ಓಕೆ ದೊಡ್ಡಪ್ಪ, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ದೊಡ್ಡಪ್ಪ, ಇಷ್ಟೊತ್ತು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಎಲ್ಲರೂ ಹೋದ್ರಾ? ಐ ಲವ್ ಯು ಮೈ ಇಂಡಿಯಾ. ಟಾಟಾ ಬಾಯ್ ಎವ್ರಿಬಡಿ. ಓಕೆ ಸುರೇಂದ್ರ ಅವರೇ, ಬಾಯ್ ಬಾಯ್. ಬಾಯ್ ಶಾಂತ ಅಂತ ದೊಡ್ಡಪ್ಪ. ಬಾಯಿ ಅಂತ ದೊಡ್ಡಪ್ಪ ಇವರು ಶಾಂತಕ್ಕೆ ಹೇಳ್ತಿದ್ದಾರೆ. ದೊಡ್ಡಪ್ಪ ಬಾಯಿ ಹೇಳ್ತಿದ್ದಾರೆ ನೋಡಿ. ಮೋನಪ್ಪಣ್ಣನ ಮದುವೆಗೆ ಹೋಗಿದ್ರ? ನೀವು ಎಲ್ಲಿದ್ರಿ ಮಹೇಶ್ ಅಣ್ಣ ನೀವು? ನಾನು ಮದುವೆಗೆ ಹೋಗಿದ್ದೆ, ನೀವು ಅಲ್ಲಿ ಸಿಗ್ಲಿಲ್ಲ ನನಗೆ, ಯಾಕೆ? ನೈಸ್ ಗುಡ್ ಸೂಪರ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹೌದಾ ಮಹೇಶ್ ಅಣ್ಣ, ನೀವು ಯಾಕೆ ಸಿಗ್ಲಿಲ್ಲ? ನೀವು ತೆಗಿಸ್ಕೊಡ್ಬೇಕಂತ ನೀವು ಮಾಯ ಆದತ್ತ? ಟಾಟಾ ಮುದ್ದು ಶಾಂತ ಮ್ಯಾಮ್ ಅಂತ ಡ್ಯಾನ್ಸ್ ಮಾಡ್ತಿದ್ದಾರೆ. ಏ ಗೊತ್ತಜ್ಜಿ, ಗುಡ್ ಗುಡ್ ಅಂತ ಸ್ವಾತ್ಯಕ್ಕ. ಮಹೇಶ್ ಅಣ್ಣ ಹೇಳಿ, ನೀವು ಉತ್ತರ ಕೊಡಿ ನೀವು. ನೈಸ್ ನೈಸ್ ಅಂತ ಸ್ವಾತ್ಯಕ್ಕ. ಉತ್ತರ ಸೂಪರ್ ಸೂಪರ್, ಥ್ಯಾಂಕ್ ಯು ಸ್ವಾತಿಕ. ನೈಸ್ ನೈಸ್. ಮಹೇಶ್ ಅಣ್ಣ ಒಂಜಿ ಮೆಸೇಜ್ ಬಾರ್ದು ಓನ್ ಮೈಕ್ ಆಪಿರ್ನ. ಅತ್ತೆ ಶಾಂತಕ್ಕ, ಅದು ಕವ ಇಡದೆ ಉನ್ಪಿದ್ದು ನೀವು. ಅದರಲ್ಲಿ ಕವರ್ ಇಡ್ಲಿಕ್ಕೆ ಇರಲಿಲ್ಲ ಮಹೇಶ್ ಅಣ್ಣ. ನೀವು ಎಂತ ನೀವು ಕಾಗದವನ್ನು ಕರೆಕ್ಟ್ ಓದಬೇಕು. ನೀವು ಅರ್ಧಂಬರ್ಧ ಓದಿದ್ರೆ ಏನಾಗುತ್ತೆ? ಲೈಕ್ ಅಂತ ಸಾತ್ಯಕ್ಕ. ನೀವು ಹಾಲಲ್ಲಿ ಅಂತ ಮಾತ್ರ ನೋಡಿದ್ದು, ಒಳಗೆ ಕಾಗದವನ್ನು ಬಿಡಿಸಿ ನೋಡಲಿಲ್ಲ ನೀವು, ಅಲ್ವಾ ಮಹೇಶಣ್ಣ? ಕಾರ್ಕದಿಮ್ಮೆ ಅಂದಿ ಯಾರು ಕವರ್ ಬಿಟ್ಬತ್ತು ತುಜ್ಜಿಯರು ಮದ್ಮೆದ ಇದ್ದಲೆ ಕನ್ಪುಣ್. ಕಿರಂಗ ಕೊಪ್ಪ ತೋಲ ಶಾಂತ ಕಿರಂಗ್ ಕೊಪ್ಪ ಕಾರ್ಕಳ ಅಂತ ನಗ್ತಿದ್ದಾರೆ ಶಾಂತಕ. ಲೈಕ್ ಕೊಡಿ, ಹೌದು ಲೈಕ್ ಕೊಡಿ. ಹೈಡಲ್ಲಿರೋರು ಕಮೆಂಟ್ ಮಾಡಿ.
ಮಹೇಶ್ ಅಣ್ಣ ನಗ್ತಿದ್ದಾರೆ. ಅದು ಎಂತ ಅದು ಕಿರೆಂಕೊಪ್ಪ ನಿಮ್ಮ ಮಂಡೆ? మహేష్ అన్న ఇస్తే నెట్వర్క్ ఉండే రేకు నెట్వర్క్ ఉండే ఓ మహేష్ అన్న ತ್ರೀ ಮಹೇಶ್ ಅಣ್ಣ 3 ಫೀಟ್ ಅಣ್ಣ 3 ಫೀಟ್ ಅಣ್ಣ. ఓలా మరతడి టిప్పుడు అంది అవి ఇజ్జి తూలేరు ವರ್ಷ ಬರೊಂದುಲ್ಲೆ ಐಕಕ್ಕೇನೆ ಆಗ ಬಂಟ್ವಾಳಡು 3 ಕಿಲೋಮೀಟರ್ ಖಂಡದ ಪುಣಿಯಲ್ಲಿ ಹೋಗಬೇಕು. ಎಲ್ಲಿಗೆ ಖಂಡದ ಪುಣಿಯಲ್ಲಿ ನೀವು ಹೋಗುದು? ಕಿರೆಂಗರ್ಕ್ಲಿಕ್ಕ? ಹೌದಾ ಮಹೇಶ್ ಅಣ್ಣ? ಸಾರಿ 3 ಫೀಟ್ ಅಣ್ಣ, ನೀವು ಕಿರೆಂಗರ್ಕ್ಲಿಕ್ಕೆ ಹೋಗುದಾ? ಶಾಂತನಾಗ್ತಿದ್ದಾರೆ ಹೊರರ ತಿಕ್ಕೊಂಡು ಪೋಪುಂಡು ನೆಟ್ವರ್ಕ್. ಅವು ದಾಯಗಂಚ ಪಂದೆಡು ಮಹೇಶ್ ಅಣ್ಣ ನಗ್ತಾ ಇದ್ದಾರೆ. ಅದು ಯಾಕೆ ಮಹೇಶ್ ಅಣ್ಣ ಹಾಗೆ? ಬೇಲೆ ಆತನೆ ಬೇಲೆ ಆದಿತ್ತ ಕುದೋನು ನೀ ಇಂಚಿನ ನಾವು ಒಂದು ವಿಡಿಯೋ ಪಾಡಿ ಪಂಡೇರ ಅವನಿತ್ತು ಇಲ್ಲಾಡ್ಬೋದು ತೂಡು. ಎಲ್ಲಿ ಓದಿರಿ ಜನರೇ? ಮಾತಾಡಿ 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 ಮಾತಾಡಿ. ಶಾಂತಕ್ಕ ಥ್ಯಾಂಕ್ ಯು, ಹಾರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಶಾಂತಕ್ಕ. ಥ್ಯಾಂಕ್ ಯು ಶಾಂತಕ್ಕ, ಥ್ಯಾಂಕ್ ಯು. ಶಾಂತಕ್ಕ ಥ್ಯಾಂಕ್ ಯು. ಸಂಪತ್ತಣ್ಣ ಬಂದ್ರು. ಹಾಯ್ ಸಂಪತ್ತಣ್ಣ. ತಿಂಡಿ ತಿಂಡಾರ ಸಂಪತ್ತಣ್ಣ? ಚಾ ಪರಿಹಾರ ತಿಂಡಿ ತಿಂಡಾರ ವಣಸ್ ಮಾಡ್ತಾರ. ಯೂಟ್ಯೂಬ್ ಕಳಿಸ್ತಿದ್ದಾರೆ ಶಾಂತಕ್ಕ, ಥ್ಯಾಂಕ್ ಯು. 21 ಲೈಕ್ ಡನ್. ಥ್ಯಾಂಕ್ ಯು ಸಂಪತ್ತಣ್ಣ. ಓ ಸಂಪತ್ತಣ್ಣ ಕೂಕು ಕೂಕು ಸಂಪತ್ತಣ್ಣ. ನೆನ್ನೆ ತಿಂದೆ ಇರೆಗ್ ಯಾನ್ ತಿಂತುಜ್ ಎಂಕೆಲ್ಲ ಕೊರ್ತುಜ್. 3 ಫೀಟ್ ಅಣ್ಣ ನಾಪತ್ತೆ ಆದ್ರು. ಸಂಪತ್ತಣ್ಣ ಮತ್ತೆ ವಿಶೇಷ? ಎಲ್ಲಿ ನಿಮ್ಮದು ಲೈವ್ ಕಾಣ್ತಾ ಇಲ್ಲ. ಕುಕ್ಕುದಾದಿ ನಮ್ಮ ಕುಕ್ಕ ಅತ್ತಿ ಕೂಕು ಬನ್ನಿ ಕೂಕು ಒಲ್ಲ ತಪ್ಪದು ಬೋದಿತ್ತೆರಡು ಕೂಕು ಕೂಕು.
ಈರ್ನಾನೆ ದಾದಿ ಹಾಂ ಅತ್ತಿ ఈయన లైవ్ ఉంది కేని లైవ్ ఇచ్చి ఈరిచ్చారు దాది విషయ ఈయన ಏಪತ್ತಿಕ್ವಾರ ಕಾರ್ಲಾಡ್ 2028 ಸಂಪತ್ತಣ್ಣ 2028ಕ್ಕೆ ಕಾರ್ಕಳಕ್ಕೆ ನಂದು ಆಗಮನವಿದೆ. 3 ಫೀಟ್ ಅಣ್ಣ ನಗ್ತಾ ಇದ್ದಾರೆ. 55 ಬೋರಿಗಾಡಿಡ್ ಮದ್ಮೆ ಮದ್ಮೆಗೆ ಪೋಪುನ ಆಫರ್ ಉಂಟು ಅದೇ ಅಂದೆ 3 ಫೀಟ್ ಅಣ್ಣ ಆನಿ ತೂಲ ತಿಕ್ಕು ಅಂದೆ ತಿಕ್ಕಲೆ ಆನಿ ಇರೆಗು ಮದುವೆ. ಅಯ್ಯೋ ಸಂಪತ್ತಣ್ಣ ನಿಮ್ಮ ತಲೆ ಈ ಜನ ರಡ್ಡ್ ಮೆಸೇಜ್ ಬಾಡ್ನು ಬೊಕ್ಕ ಎಸ್ಕೇಪ್ ಆಪುನು ಈ ಜನ ಓಲ್ ನಾಡ್ನು ಅನ್ಮ್ಯಾರಿಡ್ ಈರ್ ಇಜ್ಜಿಜ್ಜಿ ಮ್ಯಾರಿಡ್ ಅವಿ ಸಂಪತ್ತಣ್ಣ ಅನ್ಲ ಕೇಂಡಲ್ ಡೀರೆಗೆ ಅಂಚನೆ ಮನ್ಪುಂಡು ಅಲ್ವಾ ಮಹೇಶ್ ಅಣ್ಣ. ಅಂದ ಜೋಕುಲು ಒಳ್ಳೆಯದು ಜೋಕ್ಸ್ ಟಾಟಾ ಪಿದಣ್ಯ ಮಹೇಶ್ ಅಣ್ಣ ಬೊಕ್ಕ ಏರ್ಲಜ್ಜೇರಿ ಆನ್ ಒರ್ತಿ ಏನು ಹಾಕ್ನಿ ಆನ್ಲ ಎಂಡು ಮಲ್ಪ ಪಂತೆ ಪೊರ್ತು ಆನ್ ದಿಪ್ಪೆ ಬೊಕ್ಕ ಎಂಡು ಮಲ್ಪ 2 ಗಂಟೆದ ಲೈವ್ ಆವಡಿಂದು ಕಾಪುನು ತುಕ ಕಾರ್ಲ ಅಣ್ಣ ಹಾಯ್ ಅಂತ ಸಂಪತ್ತ ಅಣ್ಣ. ಗಾಡಿ ಯಾನುಲ್ಲ ಕಂಪೇನ್ ಏರುಲ್ಲಾರಾ ಉಲ್ಲೆ ಪನೊಂದುಲ್ಲೆ ಶಾಂತಕ್ಕ ಅಂದ ಚಾಮಲ್ ತೊಂದಿಲ್ಲೆ ಓ ಎಂಕ್ಲೆ ಚಾಮಲ್ ತೊಂದಿಲ್ಲಾರ ಓ ಸಾರಿ ಕೊರ್ಲೆವೆ ಚಾ ಬತ್ತ ಓಕೆ ಬತ್ತ ಕುಲ್ಲುಲೆ ಕಜಿಪುಗ ಶಾಂತಕ್ಕೆ ಕಡ್ ಬೈದೀರಿ ಈ ರೀತಿ ಬರ್ತನತ್ತೆ ಸಂಪತ್ತಣ್ಣ ಆ ರೆಕಾರ್ಡ್ ಜಿಂಚೊಲ್ಲೇರು ಸ್ಟಾರ್ಟಿಂಗ್ ಜಿಂಚೊಲ್ಲೇರು ಕಮೆಂಟ್ ಆಗ್ತಾ ಇರಿ ಆನ್ ಇದೆ ಆಯಿತಾ. ನಾನು ಹೊರಡ್ತೇನೆ ನನಗೆ ಹೊರಡ್ತೇನೆ. ಏರ್ನ ಚಾಂಡೆ ಎನ್ನ ಚಾ ಆತುಜಿ ಅನ್ಪಿದಾಂಡಿ ಪಾತೆಡ್ ಜಿಡ ಬೋರ್ ಹಾಕೊಂಡು ಪಾತೆರ್ ಒಂದುಲ್ಲೆ ಅಂಚೂರು ಒಂದು ಪುರ ಬಂದ್ ಮಲ್ಪೊಡತ್ತೆ ಅಂಚ ಕಮೆಂಟ್ ಪಾಡೊಂದಿಪ್ಲೆ ಬರ್ಪೆ ಅಂತ ಪಕ್ಕ ಬರ್ಪೆ ಅಂಚೆ ಬೋದು ಇಂಚು ಬರ್ಪೆ
ಉಂಟು ಕಮೆಂಟ್ ತೋಜಿ ಅಂಚು ಪೋದು ಇಂಚು ಬಲೆ ಅಂಚೆ ಪೋಡ್ಚಿ ಅಯ್ಯೋ ಸಂಪುಟಣ್ಣ ಆಟ ಉಂಡು ಅಲ್ಲ ನಿಖಲ್ನ ಉರುಡು ಸದ್ಯ ಗಿಜ್ಜಿ ನನ್ನ ಮರಿಯಲ್ಲ ಡೋಲಿ ಆಟ ಹಾಕೊಂಡು ಮಂಡೆ ಕಾರ್ಲ ಮಾರಿ ಪೂಜೆ ಉಂಡು ಬರೆಜ್ಜ ಉಂಡುಂಡು ಬರ ಉಂಡು ತಿಕ್ಕಲ ಬಗೆರೆ ತೂವನ್ಗೆ ಓಕೆ ಓಕೆ ನೋಡುವ ಹೆಂಗೆಲ್ಲ ಆಗುತ್ತೆ ಅಂತ ಓಕೆನಾ ದಾದ ವರ್ಕ್ ಉಂಡೆ ವರ್ಕ್ ಆಡಿ ವರ್ಕ್ ಅದಿಲ್ಲ ಬಿದ್ದಾಣ ಕಾರ್ಲ ಮಾಡಿ ಪೂಜೆ ಉಂಡು ಬರ ಇಜ್ಜ ಹಾಗೆ ದಾದ ಓಡಿಪೋಯಾರು ಪೂರ ನಾಪತ್ತ ಹಾಯ್ ಸಾಗರಣ್ಣ ಎಂಚೊಲ್ಲಾರು ಚಾಪರಿಯಾರ ಬಾಕಿಲ್ ಪಾಡ್ಯಾರ ಅಂದಿ ಬಾಕಿಲ್ ಪಾಡ್ಯ ಶಾಂತಕ್ಕ ಬಾಕಿಲ್ ಪಾಡ್ದು ಬಿದ್ದಾಣಿ ಹೆಲೋ ಹೆಲೋ ಹೆಲೋ
ಸೂಪರ್, ಥ್ಯಾಂಕ್ ಯು ಶಾಂತಕ್ಕ. ಗುಡ್, ನೈಸ್. ಸಾಂಗ್ ಪನಿಯರ ಪನ್ಪರೆ ಕೊಕ್ಕರೆ ವಯಸ್ಸು ಇಡು ತೂಲೆ ಅಲ್ಲಿ ಪಾಡ್ದೆ ತೂಲೆ ಕೊಕ್ಕರೆ ವಯಸ್ಸು ಅಜ್ಜಿರು ಕೊಕ್ಕರೆ. ಇದು ಅಂಗಡಿಗೆ. ಹಾಂ, ಹಿಡ್ದು ಲಾಯ್ಕಿ ಅನ್ಪ ಅನ್ಪ ಅಂದ ಅವರ ಇರ್ನ ಸಾಂಗ್ ನೋಡಿ ಇಂಕ್ ಪಲ್ಲೆ ತುಕ ಸಂಪತ್ತಣ್ಣ ಇರ್ನ ಸಾಂಗ್ ನೋಡಿ ಇಂಕೋರ ಅವಿಯರು ಬರಿತೇ ಇಲ್ಲದ ಆ ಮುಲ್ಪರ ಹೊಡ್ಡು ಫೋನಾಗ ತಿಕ್ಕಿರತ್ತೆ. ಎನ್ನ ಸಾಂಗ್ ರಿಮಿಕ್ಸ್ಡ್ ಪೂರ ಇಪ್ಪೋಡು ಓ ಅಂದ ಎಂಕಕ್ಕೆ ನೋಡಿರ್ನ ಸಾಂಗ್ ಕುಸುಮಕ್ಕ ನಾವು ಕುಸುಮಕ್ಕನ ಹಚ್ಚಿರು. ಬೊಕ್ಕ ವಿಶೇಷ ಪನುಡು ಸಂಪತ್ತಣ್ಣ ಪನುಡು ವಿಶೇಷ ನೈಸ್ ಲೈವ್. ಥ್ಯಾಂಕ್ ಯು ಶಾಂತಕ್ಕ. ಶಾಂತಕ್ಕ ಒಂಜಿ ಶಾರ್ಟ್ ವಿಡಿಯೋ ಪಾಡ್ದೈತೆ ನಾಯಿದ ಪಾಡ್ದೈತೆ ಪಿದಾಡಿಯರ ಅಂದ್ ಶಾಂತಕ್ಕ ಕೋಪನಕ್ಕೆ ಏನಂದಿಲ್ಲ ಸಂಪತ್ತಣ್ಣೆ. ಆ ಶಾರ್ಟ್ ವಿಡಿಯೋಗು 11,000 ವ್ಯೂಸ್ ಬೈದನವಿ. ಅಲ್ಲೇ ಸಂಪತ್ತಣ್ಣೆ ಕೋಪನಕ್ಕೆ ಏನಂದಿಲ್ಲ ಶಾಂತಕ್ಕೆ ಎರಡ ಅಂದೆ ಅಂದ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಶಾಂತಕ್ಕ. ಸಂಪತ್ತಣ್ಣ ಎಲ್ಲಿ ಮಾಯ ಆದ್ರು. ಮಲ್ಲ ಒಳ್ಳೆ ಗುಡ್ಡೆಡ್ ಕುಕ್ಕು ಬೂಡ್ದುಂಡ ತೂವರುಂಡಂದೆ ಇತ್ತೆ ಹೊಲ್ತಿಯೇ ಕುಕ್ಕು ಬೆಸ್ಟ್. ಥ್ಯಾಂಕ್ ಯು.
ಸೂಪರ್, ಥ್ಯಾಂಕ್ ಯು ಶಾಂತಕ್ಕ. ಇಲ್ಲ ಇಜ್ಜೆ ಕುಕ್ಕು ಮುಲ್ಪ ಎಲ್ಲ ಮರ ಇಟ್ಟು ಉಂಡಿಯವಂತೆ. ಇಲ್ಲ ಡುಂಡಿಯೇ ಒಂಜಿ ಮರಟ್ಟುಂಡು ಬೊಕ್ಕ ಕಷಿ ಕುಕ್ಕು ಉಂಡು. ಕಷಿ ಕುಕ್ಕು ಅಂತ ಉಂಡು. ಕಾರ್ಕಳ ಒಡೆ ಬೋಂಡು ಅರ್ಜೆತ್ತೆರ ಅಂದ್ಬೋದು. ಆರ್ನ ವರ್ಷಗೊಂಜಿ ಮೆಸೇಜ್ ಬರೋಂದಿಪ್ಪು. ನಾನು ಒಂತೆ ಕೊಡ್ತು ಬೊಕ್ಕ ಎಲ್ಲ ಎಂಡು ಮನಪ 2 ಗಂಟೆದ ಲೈವ್ ಅವಡಿಂದು. ಎಲ್ಲ ಚೀರಾವ್ ಪಸಂದ್ ಬರೋಡ ಬಲ್ಲೆ ಬಲ್ಲೆ ಸಂಪತ್ತಣ್ಣ ಚೀಲವನ್ನು ಇಟ್ಕೊಂಡು ಬನ್ನಿ ಆಯಿತಾ. ಅದರಲ್ಲಿ ಮತ್ತೆ ನಿಮ್ಮನ್ನೇ ತುಂಬಿಸಿ ಕೊಡುವ. ಫ್ರೀ ಅತ್ತೆ. ಅಂದು ಫ್ರೀ ಫ್ರೀ ಫ್ರೀ. ಒಂದು ಲೈಕ್ ಕೊಡಿ. ಹೌದು, ಜನ ಓರ್ಲೇರು, ಜನ ಪೂರ ಚೋಚ. ಕಮೆಂಟ್ ಮಾಡಿ. ಹೌದು, ಅವರು ಕಮೆಂಟ್ ಮಾಡಲ್ಲ. ಲೈಕ್ ಕೊಡಿ ನನ್ನ ಮುದ್ದು ಅಕ್ಕ ಲೈಕಿಗೆ. ಹೌದಾ ತಮ್ಮ? ಥ್ಯಾಂಕ್ ಯು ತಮ್ಮ. ನಾನು ಹೇಳಿದರೆ ಬರ್ತಾರಾ ಗೊತ್ತಿಲ್ಲ. ಹಲೋ ಅಂತ ಸಿಂಹ ಬಂದರು ನೋಡಿ. ಸಿಂಹ ಅವರು ಮತ್ತೆ ಬಂದರು. ಸಿಂಹ ಅವರೇ ಬಂದ್ರಾ? ಬನ್ನಿ, ಬರ್ತಾರೆ ಅಂತ ಸಂಪತ್ತಣ್ಣ. ಹೌದಾ, ಕರೀರಿ ಹಾಗಾದರೆ. ನಿಮ್ಮದೊಂದು ಹವ ನೋಡುವ ಹೇಗುಂಟಂತ. ಸಿಂಹ ಅವರೇ ಟೀ ಕುಡಿದ್ರಾ? ಇದು ಸಿಂಹ ಮನೆ ಇರ್ಬೋದಂತ. ಮೆಲ್ಲ ಮುದ್ದು ಸಿಂಹ ಅತ್ತೆ ಸಿಂಹ ಯಾಕ್ರಿ ಹೇಳ್ರಿ ಸಿಂಹ ಅವರೇ. ಹ್ಞೂನ್ರಿ ಹಾನ್ರಿ. ಕಾಡಲ್ಲಿ ಸೊಪ್ಪು ಸಿಗುತ್ತಾ? ಬನ್ನಿ 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 ಜನರೇ ಬನ್ನಿ. ಬಂಗುಡೆ ಮೀನು 50 kg 5. ಬನ್ನಿ ಜನರೇ. ನಿಮ್ಮ ಮಂಡೆ ಸಂಪತ್ತಣ್ಣ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಶಾಂತಕ್ಕ ಬೇಗ 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 ಬೇಗ. ಹೌದು, ಲೈಕ್ ಕೊಡಿ, ಕಮೆಂಟ್ ಮಾಡಿ.
ಹೈಡಲ್ಲಿರೋರು ಕಮೆಂಟ್ ಮಾಡಿ. ಅವ್ರು ಕಮೆಂಟ್ ಮಾಡಲ್ಲ, ಅವ್ರು ನೋಡಲಿಕ್ಕೆ ಬಂದದ್ದು ಹೇಗೆ ನಡೀತಾ ಇದೆ ಲೈವ್ ಅಂತ. ಅವ್ರು ಸಪೋರ್ಟ್ ಮಾಡಲಿಕ್ಕೆ ಬಂದದ್ದು. ಸಪೋರ್ಟರ್, ಮೆಲ್ಲ ಬನ್ನಿ, ಮೆಲ್ಲ ಬನ್ನಿ, ಬೀಳಬೇಡಿ. ಬ್ಲೂ ಬೇಕಂತೆ, ಹಾಗಾದರೆ ಒಮ್ಮೆ ಚೆಕ್ ಮಾಡಬೇಕು. ನೀವು ನನ್ನ ವಿಡಿಯೋಗೆ ಕಮೆಂಟ್ ಹಾಕಿರಿ ಆಯಿತಾ, ಮತ್ತೆ ಬ್ಲೂ ಕೊಡುವ. ನಾನೀಗ ಲೈವ್ ಎಂಡ್ ಮಾಡ್ತೇನೆ. ಶಾಂತಕ್ಕ ಲೈವ್ ಎಂಡ್ ಮಾಡ್ತೇನೆ. ಸಂಪತ್ತಣ್ಣ ನಾಳೆ ಸಿಗುವ ಆಯಿತಾ. ಇದ್ಯಾರು? ಹಾಯ್ ಹಾಯ್, ಹೇಗಿದ್ದೀರಾ? ಒಂದು ಲೈಕ್ ಕೊಡಿ ಆಯಿತಾ. ಹೊಸಬ್ರು ಯಾರಾದರೂ ಇದ್ದರೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ. ಕೊಟ್ಟಿದ್ದೀನಿ, ಥ್ಯಾಂಕ್ ಯು. ಕೊರಚೈ ಕಂದ, ಓಕೆ ತುಕ್ಕ ಬುಕ್ಕ ತುಕ್ಕ. ಸರಿ, ಹಾಗಾದರೆ ನಾನು ಲೈವ್ ಎಂಡ್ ಮಾಡ್ತೇನೆ. ನಾಳಿನ ಲೈವಲ್ಲಿ ಮತ್ತೆ ಸಿಗ್ತೀನಿ. ಎಂಡ್ ಮಾಡ್ತಲೇ. ಓಕೆ, 3 ಬಟ್ಟಲು. ಹೌದಾ, ಓಕೆ, ಕನೆಕ್ಟ್ ಆಗ್ತೇನೆ. ನನ್ನ ವೀಡಿಯೋಗೊಂದು ಕಮೆಂಟ್ ಹಾಕಿರಿ ಆಯಿತಾ, ಮತ್ತೆ ನೋಡಿ ರಿಟರ್ನ್ ಮಾಡ್ತೇನೆ. ಸರಿ, ಬಾಯ್ ಬಾಯ್, ನಾಳೆ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ. ನಾಳಿನ ಲೈವಲ್ಲಿ ಮತ್ತೆ ಸಿಗೋಣ. ಟಾಟಾ.